ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ಇವತ್ತಿನ ಮಾತುಕತೆ. ನಮ್ಮ ಆಶಯದ ಪ್ರಕಾರ ಪ್ರತಿದಿನವೂ ಮಹಿಳಾ ದಿನ. ಇವತ್ತಿನ ಈ ಒಂದು ವಿಶೇಷ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಗೀತಾರಾವ್ ಅವರು, ಪ್ರೀತಿ ಕರ್ಕೇರ್ ಅವರು, ಪೂರ್ಣಿಮಾ ಭಟ್ ಅವರು. ನಾನು ಮೂರು ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮೇಡಮ್, ಗೀತಾರಾವ್ ಅವರು ಲಯನ್ಸ್ ವಲಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು, ಇವತ್ತಿಗೆ ಕೂಡ ಲಯನ್ಸ್ ಸಂಸ್ಥೆಯಲ್ಲಿ ಸಕ್ರಿಯರಾಗಿರುವವರು. ಪ್ರೀತಿ ಕರ್ಕೇರ್ ಅವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ತನ್ನನ್ನು ತೊಡಗಿಸಿಕೊಂಡಿರುವವರು. ಪೂರ್ಣಿಮಾ ಭಟ್ ಅವರು ಅರಿವು ಅನ್ನುವಂಥ ವಿಶೇಷ ಮಕ್ಕಳ ತರಬೇತಿ ಕೇಂದ್ರವನ್ನು ನಡೆಸ್ತಾ ಇರುವವರು. ಇವತ್ತಿನ ಈ ಒಂದು ಮಾತುಕತೆಯ ಪರ್ಟಿಕ್ಯುಲರ್ಲಿ ಈ ಪ್ಯಾನಲ್ನ ಮಾತುಕತೆಯ ನಮ್ಮದು ಆಶಯ ಮಹಿಳೆ ಮತ್ತು ಸಾಮಾಜಿಕ ಕ್ಷೇತ್ರ, ಮಹಿಳೆ ಮತ್ತು ಸಮಾಜ ಸೇವೆ. ಇವತ್ತು ನಾವು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ, ಮಾತಾಡಲಿಕ್ಕಿದ್ದೇವೆ. ಮಹಿಳೆ ಮತ್ತು ಉದ್ಯಮ, ಮಹಿಳೆ ಮತ್ತು ರಾಜಕಾರಣ, ಮಹಿಳೆ ಮತ್ತು ಕ್ರೀಡೆ, ಮಹಿಳಾ ಮತ್ತು ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಿಳೆ ಸಿನಿಮಾ, ಎಲ್ಲ ಹಿನ್ನೆಲೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಈ ಘಳಿಗೆಯ ಈ ಶೋ ಮಹಿಳೆ ಮತ್ತು ಸಾಮಾಜಿಕ ಕ್ಷೇತ್ರ, ಅಂದರೆ ಮೂರು ಮಂದಿ ಕೂಡ ತಮ್ಮನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಆ ಮೂಲಕ ಸಮಾಜ ಸೇವೆ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು ಗೀತಾರಾವ್ ಅವರು, ಪ್ರೀತಿ ಕರ್ಕೇರ್ ಅವರು, ಪೂರ್ಣಿಮಾ ಭಟ್ ಅವರು. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಮೊದಲಾಗಿ ನಾನು ಪೂರ್ಣಿಮಾ ಭಟ್ ಅವರಿಂದ ಈ ಒಂದು ಮಾತುಕತೆಯನ್ನು ಆರಂಭಿಸ್ತೇನೆ. ಮೇಡಮ್, ಈಗ ನಮ್ಮ ಬಾಲ್ಯದಲ್ಲಿ ನಮಗೊಂದು ಕನಸುಗಳಿರುತ್ತೆ ಅಲ್ವಾ, ಪ್ರತಿಯೊಬ್ಬರಿಗೂ. ನಾನು ನನ್ನ ವಿದ್ಯಾಭ್ಯಾಸ ಅಥವಾ ನನ್ನ ಉದ್ಯೋಗ ಅಥವಾ ನನ್ನ ಕ್ಯಾರಿಯರ್, ನಾನು ಈ ರೀತಿ ಆಗಬೇಕು ಅಂತ ನಮ್ಮ ಬಾಲ್ಯದಲ್ಲಿ ಒಂದು ಕಲ್ಪನೆ ಇರುತ್ತೆ. ಮತ್ತು ಸ್ವಲ್ಪ ವಯಸ್ಸಾದಾಗ, ಒಂದು ಟೀನೇಜ್ ಅಥವಾ ಒಂದು ಕಾಲೇಜ್ ಗೋಯಿಂಗ್ ಏಜಿಗೆ ಬಂದಾಗ ನಮ್ಮ ಕನಸುಗಳು ಸ್ವಲ್ಪ ಮತ್ತಷ್ಟು ಅದರ ಪರಿಕಲ್ಪನೆಗಳು ಮತ್ತಷ್ಟು ವಿಸ್ತಾರ ಆಗ್ತದೆ ಬಾಲ್ಯಕ್ಕೂ ಮತ್ತು ನಾವು ಒಂದು ಟೀನೇಜಿಗೆ ಬರುವಾಗ. ಸೊ ನಾನು ನಿಮ್ಮ ಹತ್ರ ಮೊದಲಾಗಿ ಕೇಳುವಂಥದ್ದು, ನೀವು ಇವತ್ತು ಮಾಡ್ತಾ ಇರುವ ಕೆಲಸ, ಸೇವೆ ಮತ್ತು ನಿಮ್ಮ ಬಾಲ್ಯದ ಕನಸು ಏನು ಹೇಳ್ತೀರಿ? ಎರಡಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿದೆ. ನೀವು ಕನಸುಗಳ ಜೊತೆ ಏನ್ ನೋಡ್ಬೇಕು ಅಂತ ಹೇಳಿದ್ರೆ, ನಾವು ಹುಟ್ಟಿದ ಜನಾಂಗವನ್ನು ಸಹ ನೀವು ನೋಡ್ಬೇಕು. ಉದಾಹರಣೆಗೆ ಈಗಿನ ಜನಾಂಗ, ನನ್ನ ಮಗಳನ್ನೇ ತಗೊಳ್ಳಿ, ಅವರಿಗೊಂದು ಸ್ಪಷ್ಟವಾದ ಒಂದು ಗುರಿಗಳಿವೆ. ನಾನು ಇಂಥದ್ದನ್ನೇ ಮಾಡಬೇಕು ಅಂತ ಇದೆ. ಅದಕ್ಕೆ ಬೇಕಾದಂತಹ ಅವರಿಗೆ ಸಪೋರ್ಟ್ ಸಿಸ್ಟಮ್ ಅಂತ ನಾವು ಹೇಳ್ತೇವಲ್ಲ, ಸಪೋರ್ಟ್ ಸಿಸ್ಟಮ್ ಹಾಗೂ ಇಕೋ ಸಿಸ್ಟಮ್, ಅದಕ್ಕೆ ಬೇಕಾದಂತಹ ಒಂದು ಸಾಮಾಜಿಕ ವಾತಾವರಣ ಅವರಿಗೆ ಸಿಕ್ಕಿದೆ. ಒಂದು ಗಿಡಕ್ಕೆ ಏನು ನೀರು, ಗೊಬ್ಬರ ಎಲ್ಲ ಬೇಕಲ್ವ, ಹಾಗೆ ಅವರಿಗೆ ಸಿಕ್ಕಿದೆ. ಹಾಗಾಗಿ ಅವರು ಯಾವ ದಾರಿಯನ್ನ ಸಣ್ಣದಿರುವಾಗ ಅವರು ಆರಿಸಿಕೊಂಡಿದ್ದಾರೋ ಅದೇ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ಒಳ್ಳೆಯ ಒಂದು ಸ್ಪಷ್ಟವಾದ ಮಾಹಿತಿ ಕೂಡ ಅವರಿಗೆ ಸಿಗ್ತಾ ಉಂಟು. ಹೌದು. ನಮ್ಮ ಜನಾಂಗ ಹಾಗಲ್ಲ. ನಾವೀಗ 60-70 ದಶಕದಲ್ಲಿ ಹುಟ್ಟಿದವರಿಗೆ ಬಹುಶಃ ಆಗಿನ ಕಾಲದಲ್ಲಿ ಕನಸು ಅಂತ ಹೇಳಿದ್ರೆ ಕೇವಲ ಒಂದು ಪರದೆ ಮೇಲೆ ನೋಡೋದಿಕ್ಕೋ ಅಥವಾ ರಾತ್ರಿ ನೋಡೋದಿಕ್ಕೋ ಸೀಮಿತವಾದ್ದು. ನಂತರ ವಾಸ್ತವ್ಯ ಬೇರೆ ಇರ್ತದೆ. ಸೊ ನಾವೆಲ್ಲ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ವಾಸ್ತವ್ಯವನ್ನೇ ನಾವು ಕನಸಾಗಿ ಮಾಡಿದ್ದೇವೆ. ಅಂದ್ರೆ ನಾವು ಏನು ವಾಸ್ತವ್ಯ, ನಮ್ಗೆ ದೇವರು ನಮ್ಗೆ ಏನ್ ಕೊಟ್ಟಿದಾನೋ ಆ ಒಂದು ಸಂಕಷ್ಟಗಳನ್ನ, ಆ ಒಂದು ಚಾಲೆಂಜಸ್ ಅಂತ ಹೇಳ್ತೇವಲ್ಲ, ಸವಾಲುಗಳನ್ನ ನಾವು ನಮ್ಮ ಒಂದು ಗುರಿ ಹಾಗೂ ನಮ್ಮ ಒಂದು ಕನಸಾಗಿ ಮಾರ್ಪಾಡು ಮಾಡಿದ್ದೇವೆ ಅಂತ ಹೇಳೋದಕ್ಕೆ ನಾನು ಇಷ್ಟ. ಈಗಿನ ಈ ಕಾಲದ ಈ ಹೊತ್ತಿನ ಈ ಕ್ಷಣದ ವಾಸ್ತವವೇ ನಮ್ಮದು ಕನಸು ಅಂತ. ಅದು ಕನಸಾಗಿದೆ, ಹಾಗಾದ್ ನನಸಾಗಿದೆ. ಎಸ್, ನಾನು ಪ್ರೀತಿ ಮೇಡಮ್ಗೆ ಕೇಳುವಂಥದ್ದು, ನಿಮ್ಮ ಬಾಲ್ಯದ ದಿನಗಳ ನಿಮ್ಮ ಕನಸು ಮತ್ತು ಈಗ ನೀವು ನೆಲೆ ನಿಂತಿರುವ ಒಂದು ಸನ್ನಿವೇಶ, ಅದಕ್ಕೆ ಈಗ ಮೇಡಮ್ ಹೇಳಿದ್ರು ನನ್ನ ಕನಸಿಗೆ ಮತ್ತು ನನ್ನ ವಾಸ್ತವಕ್ಕೂ ತುಂಬ ಅಜಗಜಾಂತರ ಇತ್ತು ಅಂತ. ಎಸ್, ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲಾಗಿ ಹೇಳ್ಬೇಕಂದರೆ, ಇವತ್ತಿನ ಮಹಿಳಾ ದಿನಾಚರಣೆಗೆ ಒಂದು ಮಹಿಳೆಯಾಗಿ ನಾನು ಎಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳ್ತೇನೆ. ಮತ್ತೆ ಬಾಲ್ಯದ ಕನಸು ಮೇಡಮ್ ಹೇಳಿದಾಗೆ ಅವರದೇ 70-60 ದಶಕದವಳು ನಾನು ಸಹ. ಸೊ ಕನಸುಗಳು ಇತ್ತು, ಆದ್ರೆ ವಾಸ್ತವ ಆಗ್ಲಿಲ್ಲ ಅದು ಕನಸುಗಳು. ಕನಸು ಏನಂದ್ರೆ, ನಮ್ಗೆ ರಿಸ್ಟ್ರಿಕ್ಷನ್ಸ್ ಲೈಫ್ ಇತ್ತು. ಮೊದಲಾಗಿ ಹೆಣ್ಣು ಮಕ್ಕಳಿಗೆ ಅಷ್ಟು ಫ್ರೀಡಮ್ ಇರ್ಲಿಲ್ಲ ನಮ್ಮ ಸಮಯದಲ್ಲಿ. ಹೆಣ್ಣು ಅಂದ್ರೆ ಅಷ್ಟು ಏನು, ಅವಳಿಗೆ ಅಂತದೇನು ಇದಿರ್ಲಿಲ್ಲ. ಗಂಡು ಮಗು ಅಂದ್ರೆ ತುಂಬಾ ಪ್ರಾಮುಖ್ಯತೆ ಇತ್ತು.
ನನ್ನ ಫ್ಯಾಮಿಲಿಯಲ್ಲಿ ಖಂಡಿತ ಹೇಳೋದು ಖಂಡಿತ. ಈಗ ನಮ್ಮ ಅಲ್ಲಿ 4 ಗಂಡು ಮಕ್ಕಳು, ನಾನು 5ನೇವಳು. ಅದು ತಂದೆಗೆ ಹರಕೇಳಿ ಮಗು ಆದೆ ನಾನು. ಆದ್ರೆ ತಾಯಿಗೆ ಅಷ್ಟು ಏನು ಖುಷಿ ಇರ್ಲಿಲ್ಲ. ಅದು ಗಂಡ ಆದ್ರೆ ಒಳ್ಳೆ ತಂದೆ ಬಹುಶಃ ಹೆಣ್ಣು ಮಗು ಬೇಕಂತ ಬಯಸಿದ್ದಾರೆ. ಹೌದು, ಅವರಿಗೆ ಹೆಣ್ಣು ಮಗುವೆ ಬೇಕಿತ್ತು. ಕಾಶಿ ವಿಶ್ವನಾಥನಿಗೆ ಹರಕೆ ಹೇಳಿದ್ರು. ಹಾಗೆ ಹರಕೆ ಹೇಳಿ ಹುಟ್ಟಿದ್ದೇನೆ ನಾನು. ಆದರೆ ಗಂಡು ಮಕ್ಕಳ ತಾಯಿಗೆ ಯಾಕೆಂದ್ರೆ ಆ ಹೆಣ್ಣಿಗೆ ಅವರ ಕಾಲದಲ್ಲಿ ಇದ್ದ ಆ ಶೋಷಣೆಗಳು ತನ್ನ ಮಕ್ಕಳಿಗೆ ಬೇಡ. ಗಂಡ ಆದ್ರೆ ಎಲ್ಲಾದ್ರೂ ಅವನು ಹೋಗಿ ಬರ್ತಾನೆ. ಹೆಣ್ಣು ಮಗಳಿಗೆ ಅಂತ ಸ್ವತಂತ್ರ ಇಲ್ಲದ ಲೋಕ. ಆ ಮನೋಭಾವನೆ ತಾಯಿಗೆ. ಹೆಣ್ಣಿನ ಹೆಣ್ಣಿನ ಮೇಲೆ ದ್ವೇಷ ಅಲ್ಲ, ದ್ವೇಷ ಅಲ್ಲ. ನಾನು ಅನುಭವಿಸಿದ, ನಾನು ಪರಿತಪಿಸಿದ ಕಷ್ಟಗಳು ನನ್ನ ಮಗಳಿಗೆ ಬೇಡ ಅಂತ. ಆದರೆ ಕನಸುಗಳು ಸಹ ಬಹಳ ಇತ್ತು. ನಾನು ಬಹಳ ಧೈರ್ಯವಂತೆ ಆಗಲೇ. ಯಾರಿಗೂ ಒಂದು ಹೆದರುವವಳಲ್ಲ. ನನ್ನ ಅಣ್ಣಂದಿರಿಗೆ ಹೇಗೆ ಅದೇ ರೀತಿ ಸವಾಲಾಗಿ ನಾನು ಹೋಗ್ತಿದ್ದೆ ಎಲ್ಲ ವಿಚಾರಗಳಲ್ಲಿ. ನ್ಯಾಯ ಅಂದರೆ ಬಹಳ ಹೋರಾಟ ಮಾಡ್ತಿದ್ದೆ. ನನ್ನ ಒಂದು ಕನಸಿತ್ತು, ನಾನೊಂದು ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ. ವೆರಿ ಇಂಟ್ರೆಸ್ಟಿಂಗ್, ಹೇಳಿ. ಆದರೆ ಆಗ್ಲಿಲ್ಲ. ಯಾಕಂದ್ರೆ ವಿದ್ಯೆಗೆ ಅಷ್ಟು ಸಪೋರ್ಟ್ ಸಿಗ್ಲಿಲ್ಲ. ಮತ್ತೆ ನಮ್ಮ ಸ್ವಲ್ಪ ಹುಡುಗಾಟವು ಜಾಸ್ತಿ ಆಯ್ತು ಆ ಸಮಯದಲ್ಲಿ. ಮಕ್ಕಳು ಇದ್ರು ಆಟ ಆಡ್ಲಿಕ್ಕೆ, ಸ್ವಲ್ಪ ಆಟದೇ ತಲೆಯಲ್ಲಿ ಹೋಯ್ತು. ಬಟ್ ವಿಚಾರಗಳು ತಲೆಯಲ್ಲಿತ್ತು, ಆ ಏಮ್ ಇತ್ತು. ಮತ್ತೆ ಮದುವೆನೂ ಬೇಗನೆ ಆಯ್ತು. ಯಾಕಂದ್ರೆ ಅಣ್ಣಂದಿರಿಗೆ ನಾನು ಮೊದಲ ತಂಗಿ. ಸೊ ವಿವಾಹ ಬಂಧನಕ್ಕೆ ಒಳಗಾದೆ. ಅಲ್ಲಿಂದ ಮತ್ತೆ ಯಾತ್ರೆ ಸ್ಟಾರ್ಟ್ ಆಯ್ತು. ಕನಸುಗಳು ಕನಸುಗಳು ಅಲ್ಲೇ ಉಳಿಯಿತು ನಮ್ಮದು. ಆ ಪೊಲೀಸ್ ಆಗುವಂತ ಆ ಕನಸು ನಿಂತೋಯ್ತು. ಆದರೆ ಪೊಲೀಸ್ ಆಗದಿದ್ದರು, ಪೊಲೀಸಿಗೆ ಯಾವ ರೀತಿಯ ಸ್ಥೈರ್ಯ ಧೈರ್ಯ ಒಂದು ಮಹಿಳಾ ಪೊಲೀಸ್ ಇವತ್ತಿನ ದಿನದಲ್ಲಿ ಹೇಗೆ ಇದ್ದಾರೋ ಆ ಧೈರ್ಯ ಇವತ್ತಿಗೂ ಇದೆ ನನಗೆ. ಗ್ರೇಟ್ ಗ್ರೇಟ್. ಓಕೆ ಓಕೆ, ಎಸ್. ನಾನು ಗೀತಾ ಮೇಡಮ್ ಅವ್ರ ಹತ್ರ ಅದೇ ಪ್ರಶ್ನೆಯನ್ನು, ನಿಮ್ಮ ಬಾಲ್ಯದ ಕನಸುಗಳು ಮತ್ತು ಇವತ್ತಿನ ವಾಸ್ತವವನ್ನು ನೀವು ಯಾವ ರೀತಿ ಕನೆಕ್ಟ್ ಮಾಡ್ತೀರಿ? ಬಾಲ್ಯದ ಕನಸು ಅಂದ್ರೆ ಕನಸುಗಳಿತ್ತು. ಈಗ ಪ್ರೀತಿ ಮೇಡಮ್ ಹೇಳಿದಾಗೆ ಅವರಿಗೆ ಪೊಲೀಸ್ ಆಗ್ಬೇಕಂತ ಇತ್ತು, ನನ್ಗೆ ಒಂದು ಇಂಜಿನಿಯರ್ ಆಗ್ಬೇಕಂತ ಬಹಳ ಕನಸಿತ್ತು. ಬಟ್ ನನ್ಗೇನು ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ನನ್ನ ತಂದೆ ತಾಯಿ ಬಗ್ಗೆ ಹೇಳ್ಬೇಕಾದ್ರೆ ಅವರು ನಮ್ಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಕೊಟ್ಟಿದ್ರು. ನಾನು 70s ಬಾರ್ನ್, ಬಟ್ ನನ್ಗೆ ರೆಸ್ಟ್ರಿಕ್ಷನ್ಸ್ ಅಂತ ಏನಿರ್ಲಿಲ್ಲ. ನಮ್ಮ ತಂದೆಗೆ ನಾನು ಹೆಚ್ಚೆಚ್ಚು ಓದ್ಬೇಕಂತ ಸಹ ಕೂಡ ಮನ್ಸಲ್ಲಿತ್ತು. ಬಟ್ ಏನ್ ಹೇಳ್ಬೇಕಂದ್ರೆ ಆ PUC ಬರುವಾಗ ನಮ್ಮ ತಂದೆ ಬಿಹಾರಿಗೆ ಟ್ರಾನ್ಸ್ಫರ್ ಆಯ್ತು. ಹಾಗೆ ನಾನಿಲ್ಲಿ ಹಾಸ್ಟೆಲ್ ಲೈಫ್, ಸ್ವಲ್ಪ ಹುಡುಗಾಟ ಜಾಸ್ತಿ ಆಯ್ತು, ಪಿಕ್ಚರ್ ನೋಡೋದು ಇದೆಲ್ಲ ಜಾಸ್ತಿ ಆಗಿ ಆ ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ನಾನು ಅದಕ್ಕೆ ಎಷ್ಟು ಒತ್ತಡ ಕೊಡ್ಬೇಕಿತ್ತು ವಿದ್ಯಾಭ್ಯಾಸಕ್ಕೆ, ಆಗ ಕೊಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಅದಾದ್ರೂ ಸಹ ಒಂದು ಜಾಬಿಗೆ ಹೋಗ್ಬೇಕು, ಅದೆಲ್ಲ ತುಂಬಾ ಆಸೆ ಇತ್ತು ನನ್ಗೆ. ಆಮೇಲೆ ಏನಾಯ್ತು, ನೀವು ಹೇಳ್ದಾಗೆ ಡಿಗ್ರಿ ಆದ ಕೂಡ್ಲೆ ಒಂದು ಮಹಿಳೆಯರಿಗೆ ಏನು ಮದುವೆ ಮಾಡ್ಬೇಕು, ಅದು ಮತ್ತೆ ಆ ಒಂದು ರೇಸ್ ಶುರು ಆಯ್ತು. ಮದುವೆ ಆಗಬೇಕು. ಹಾಗೆ ಮತ್ತೆ 23 ವಯಸ್ಸಿಗೆ ಮದುವೆ ಆಯ್ತು. ಮತ್ತೆ ನಾನು ನನ್ನ ಪತಿಯೊಂದಿಗೆ ಯುಗಾಂಡಕ್ಕೆ, ಈಸ್ಟ್ ಆಫ್ರಿಕಾ, ಅಲ್ಲಿಗೆ ಟ್ರಾವೆಲ್ ಮಾಡಿದೆ. ಅಲ್ಲಿ ಹೋಗುವಾಗ ಮತ್ತೆ ಮಕ್ಕಳೆಲ್ಲ ಆಗುವಾಗ ಮತ್ತೆ ನಮ್ಗೆ ಆ ಒಂದು ಜಾಬ್ ಮಾಡುವ ಕನಸು ನಾನು ಅಲ್ಲೇ ಅದನ್ನ ಏನ್ ಹೇಳ್ತಾರೆ ಪತಿ ಮಕ್ಕಳನ್ನ ನೋಡ್ಕೊಳ್ತಾ ಅದನ್ನ ಸ್ವಲ್ಪ ಮುಚ್ಚಿ ಹೋಯ್ತು. ಹಾಗೆ ಸುಮಾರು 16 ವರ್ಷ ಅಲ್ಲಿದ್ದೆ. ಬಟ್ ಆ ಟೈಮ್ನಲ್ಲಿ ಒಂದು ಒಳ್ಳೆಯ ಮಗಳಾಗಿ, ಒಂದು ಒಳ್ಳೆಯ ಪತ್ನಿಯಾಗಿ ಮತ್ತು ಒಳ್ಳೆಯ ಒಂದು ತಾಯಿಯಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನಂತ ನನಗೆ ಒಂದು ಇದಿದೆ, ಕಾನ್ಫಿಡೆನ್ಸ್ ಇದೆ. ಬಟ್ ವಾಪಸ್ ಬಂದ ಮೇಲೆ, ನಾನೀಗ 5 ವರ್ಷ ಆಯ್ತು ಇಲ್ಲಿಗೆ ಬಂದು. ಬಟ್ ಇಲ್ಲಿಗೆ ಬಂದ ಮೇಲೆ ನನ್ನ ಏನೇನು ಆಸೆಗಳಿತ್ತೋ ಅದನ್ನೆಲ್ಲ ನಾನು ಒಂದೊಂದಾಗಿ ಈಡೇರಿಸ್ಕೊಂಡು ಬಂದಿದ್ದೇನೆ. ಮೊದಲಾಗಿ ಇಲ್ಲಿ ಬಂದ ಕೂಡಲೇ ನಮ್ಮ ಲಯನ್ಸ್ ಸಂಸ್ಥೆ, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ, ಅದಕ್ಕೆ ಸೇರಿದೆ. ಅಲ್ಲಿ ನನಗೆ ಬಹಳಷ್ಟು ಇದು ಪೋಸ್ಟ್ಗಳನ್ನು ಕೊಡ್ತಾ ಹೋದ್ರು ನಮ್ಮ ಫ್ರೆಟರ್ನಿಟಿ. ಹಾಗೆ ಅದಾದ್ಮೇಲೆ ಒಂದು ಜಾಬಿಗೆ ಸೇರುವ ಆಸೆ ಇತ್ತು. ಹಾಗೆ ಬಜಾಜ್ ಅಲಿಯನ್ಸ್ ಅಲ್ಲಿ ಜಾಬಿಗೆ ಸೇರಿದೆ. ಮತ್ತೆ ನನ್ಗೆ ಒಂದು ಸ್ವಲ್ಪ ಪಬ್ಲಿಕ್ ಸ್ಪೀಕಿಂಗ್ ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಅಲ್ಲಿ ಸಹ ನಾನು ಸಕ್ರಿಯವಾಗಿದ್ದೆ ಕೆಲವು ಆರ್ಗನೈಸೇಷನ್ಸ್ ಅಲ್ಲಿ. ಬಟ್ ಇಲ್ಲಿ ಬಂದು ನನ್ಗೆ ಅದಕ್ಕೆಲ್ಲ ಆಪರ್ಚುನಿಟಿ ಸಿಕ್ತು. ಸೊ ನನ್ಗೆ ಏನೆಲ್ಲ ಆಸೆಗಳಿತ್ತು ಅದೆಲ್ಲ ಸಾಧಾರಣವಾಗಿ ಒಂದು ಸುಮಾರು ಮಟ್ಟಿಗೆ ನಾನೀಗ ಈಡೇರಿಸಿಕೊಂಡಿದ್ದೇನೆ ಅಂತ ನನ್ನ ನಿಜಕ್ಕೂ ಅಂದ್ರೆ ಅದಕ್ಕೆ ಏನೋ ನಮ್ಮ ಆಸೆ ಅಥವಾ ಕನಸುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ವಯಸ್ಸು ಒಂದು ಬ್ಯಾರಿಕೇಡ್ ಅಲ್ಲ. ಎಸ್. ನಾನು ಮತ್ತೆ ಪೂರ್ಣಿಮಾ ಭಟ್ ಮತ್ತು ಎಲ್ಲರ ಹತ್ರ ಕೇಳುವಂಥದ್ದು, ಒಬ್ಬ ಹೆಣ್ಣು ಮಗಳು ಕನಸಿನ ವಿಚಾರವನ್ನು ನಾವು ಮಾತಾಡಿದೆವು. ಆದರೆ ಇನ್ ಜನರಲ್ ಆಗಿ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಮಹಿಳೆಯರು ದೊಡ್ಡ ದೊಡ್ಡ ಸಾಧನೆ ಮಾಡಿದಾಗ ಗುರುತಿಸುವಂಥದ್ದು, ರ್ಯಾಂಕ್ ಬಂದಾಗೋ, ಒಳ್ಳೆ ಪೊಲೀಸ್ ಆಫೀಸರ್ ಆದಾಗೋ, ಒಳ್ಳೆ ಸ್ಪೋರ್ಟ್ಸ್ ಸ್ಟಾರ್ ಆದಾಗೋ, ಒಳ್ಳೆ ಫಿಲ್ಮ್ ಸ್ಟಾರ್ ಆದಾಗೋ, ಅಥವಾ ಏನಾದರೂ ದೊಡ್ಡ ಹೋರಾಟ ಮಾಡಿದಾಗವೋ ಗುರುತಿಸುವಂಥದ್ದು. ಆದರೆ ಈಗ ಇಲ್ಲಿ ಮೇಡಮ್ ಎತ್ತಿದಂಥ ಒಂದು ಪ್ರಶ್ನೆ ನೋಡಿ, ಒಬ್ಬ ಹೆಣ್ಣು ತಾಯಿಯಾಗಿ, ಮಗಳಾಗಿ,
ಪತ್ನಿಯಾಗಿ, ಸಹೋದರಿಯಾಗಿ, ಗೃಹಿಣಿಯಾಗಿ ಆಕೆಯ ಜೀವನ ಪಥ ಉಂಟಲ್ವಾ, ಅದನ್ನು ನಾವು ಭಾರಿ ಸೂಕ್ಷ್ಮವಾಗಿ ಗಮನಿಸುವುದಿಲ್ಲ ಅಥವಾ ಅದನ್ನು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಕೂಡ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಒಂದು ಬದುಕಿನ ಪಥದಲ್ಲಿ ಇಡೀ ಒಂದು ಕುಟುಂಬ, ಸಂಸಾರ, ಪತಿ, ಮಕ್ಕಳು ಇವರನ್ನೆಲ್ಲರೂ ಒಂದು ಸಮ ಪಥದಲ್ಲಿ ಕರೆದುಕೊಂಡು ಹೋಗುವಂಥ ಒಂದು ಆ ಪರಿಶ್ರಮ ಮತ್ತು ಆ ಬದ್ಧತೆ ಮತ್ತು ಆ ಒಂದು ಆ ಕೇರ್ ಟೇಕಿಂಗ್ ಮತ್ತು ಒಂದು ಆ ಸಮಾಧಾನ, ಸಾವಧಾನ, ಇದಕ್ಕೆಲ್ಲ ತುಂಬ ಏನು ಒಂದು ಏಕಾಗ್ರತೆಯೂ ಕೂಡ ಬೇಕು, ಪರಿಶ್ರಮ ಕೂಡ ಬೇಕು, ಅಷ್ಟೇ ತಾಳ್ಮೆ ಕೂಡ ಬೇಕು, ಅಷ್ಟೇ ಬದ್ಧತೆ ಕೂಡ ಬೇಕು. ಇದನ್ನು ನಾವು ಸಾಮಾನ್ಯವಾಗಿ ನಮ್ಮ ನಿತ್ಯದ ಆಡು ಭಾಷೆಯಲ್ಲಿ ಅಥವಾ ನಾವು ಪರಿಗಣಿಸೋದೇ ಇಲ್ಲ. ಏನು ಹೇಳ್ತೀರಿ ನೀವು? ಅದೊಂದು ಬಹಳ ಒಂದು ಬೇಸರದ ವಿಷಯ ನಿಜವಾಗಿಯೂ. ಯಾಕೆಂದರೆ ಬಹುಶಃ ಈ ಗೃಹಿಣಿ ಅಂತ ಒಂದು ಗೃಹಿಣಿ ತಾಯಿಯಾದಾಗ ಒಂದು ಎಲ್ಲವನ್ನು ಒಂದು ಬ್ಯಾಲೆನ್ಸ್ ಮಾಡುವಂತಹ ಒಂದು ಕ್ಷೇತ್ರದಲ್ಲಿ ಎಲ್ಲಾ ಕೌಶಲ್ಯಗಳು ಅಡಗಿವೆ. ಅಂದ್ರೆ ನೀವೀಗ ಸಾಧಾರಣವಾಗಿ ಒಂದು ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ ನೋಡಿ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಇದು ಅಡಗಿದೆ. ಆದ್ರೆ ಸಾಧಾರಣವಾಗಿ ಏನಾಗಿದೆ ಅಂತಂದ್ರೆ ಅದಕ್ಕೆ ಸಂಬಳ ಇಲ್ಲ, ಅಥವಾ ಅದು ಬೆಳಿಗ್ಗೆಯಿಂದ ರಾತ್ರಿ 24 ಗಂಟೆ ನಾವು ಮಾಡೋ ಕೆಲಸ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುವಂತೆ ನೀವು ಹೇಳಿದಾಗೆ ಸಂಬಳ ಇಲ್ಲದೆ 24 ಗಂಟೆ ದುಡಿಮೆ. ಮತ್ತೆ ಅಡ್ಮಿನಿಸ್ಟ್ರೇಷನ್, ನಾವೇನೋ ಆಫೀಸಲ್ಲಿ ಮಾತ್ರ ಅಡ್ಮಿನಿಸ್ಟ್ರೇಷನ್, ಆಫೀಸಲ್ಲಿ ಮಾತ್ರ HR ಸಿಸ್ಟಮ್ ಅಂತ ತಿಳ್ಕೊಂಡಿರ್ತೇವೆ. ಆದ್ರೆ ಮನೆಯೇ ಮೊದಲ ಆಫೀಸ್. ಮನೆಯಲ್ಲೇ HR ಸಿಸ್ಟಮ್ ಬೇಕಾದಷ್ಟಿದೆ. ಫೈನಾನ್ಸಿಂಗ್ ಇರ್ಬೋದು, ನಾವು ಡ್ರೈವಿಂಗ್ ಸಹ ಮಾಡ್ತೇವೆ, ಡ್ರೈವಿಂಗು, ಶೆಫ್, ಮತ್ತೆ ಇದು ಏನು ಸೆಕ್ರೆಟರಿ, ಮತ್ತೆ ಇದು ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಟರ್ ಎಲ್ಲೋ ಮನೆಯಲ್ಲೇ ಇದೆ. ಹೌದಾ? ಅದು ಒಮ್ಮೊಮ್ಮೆ ಏನಾಗುತ್ತೆ, ಈಗಿನ ಇನ್ನೊಂದು ಸವಾಲು ಏನು ಅಂತಂದ್ರೆ, ಮೊದಲೆಲ್ಲ ಕೂಡು ಕುಟುಂಬ ಇರುವಾಗ 4-5 ಮಹಿಳೆಯರು ಇರ್ತಾ ಇದ್ರು. ಈಗ ಒಮ್ಮೆ ನಮ್ಮ ಯಜಮಾನರುಗಳು ಸಹ ಮನೇಲಿ ಇರೋದಿಲ್ಲ, ಸೊ ನಾವೆಲ್ಲವನ್ನು ಮಾಡ್ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಾರೆ, ಮಹಿಳೆ ಎಲ್ಲವನ್ನೂ ಸರಿತೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದ್ರಲ್ಲಿ ನೀವು ಹೇಳಿದಾಗೆ ಬಹಳಷ್ಟು ತಾಳ್ಮೆ ಮಾತ್ರ ಅಲ್ಲ, ಬೇರೆ ಬೇರೆ ಕೌಶಲ ಅಡಗಿವೆ. ಮತ್ತೆ ಮಹಿಳೆ ಅದಕ್ಕೆ ಸರಿಯಾಗಿ ಏನು ತನ್ನನ್ನು ಅಳವಡಿಸ್ಕೊಳ್ಬೇಕಾಗತ್ತೆ, ಅಂದ್ರೆ ಬದಲಾಯಿಸ್ಕೊಳ್ಬೇಕಾಗತ್ತೆ. ಈಗ ಹೆಚ್ಚು ನೀವು ನೋಡಿದ್ರೆ ಸಾಧಾರಣವಾಗಿ ಎಲ್ಲಾ ಮಹಿಳೆಯರು ನಾನು ಹೇಳೋದನ್ನು ಒಪ್ತಾರೆ, ಮದುವೆ ಬದಲಾಯಿಸಿಕೊಳ್ಳಬೇಕಂತ ನೀವು ಹೇಳುವಂತದ್ದು. ಹೌದು. ಯಾಕೆ ಪುರುಷರು ಬದಲಾಯಿಸಿಕೊಳ್ಬಾರ್ದು? ಪುರುಷರು ಸಹ ಬದಲಾಯಿಸ್ತಾರೆ, ಮಹಿಳೆಯರು ಬಹುಶಃ ಜಾಸ್ತಿ ಬದಲಾಯಿಸ್ಕೊಳ್ತಾರೆ. ಯಾಕೆಂದ್ರೆ ಐ ಥಿಂಕ್ ಮಹಿಳೆ ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಹೇಳ್ತೇವಲ್ಲ, ಹೆಚ್ಚೆಚ್ಚು ಕೆಲಸಗಳನ್ನ ತಗೊಳ್ತಾರೆ ಅವರು. ಮತ್ತೆ ಅಷ್ಟೇ ಅಲ್ಲದೆ ಅದನ್ನ ಸಮರ್ಪಕವಾಗಿ ಮಾಡ್ತಾರೆ ಸಹ ಅವರು. ಎಲ್ಲ ರಿಸ್ಕ್ ಅನ್ನು ಕೂಡ ತುಂಬಾ ಜತನವಾಗಿ ಮ್ಯಾನೇಜ್ ಕೂಡ ಮಾಡ್ತಾರೆ. ಅಂದ್ರೆ ತಾಯ್ತನ ಅಂತ ಹೇಳುವಾಗ ಬಹುಶಃ ಒಂದು ಮಗುವಿನ ಬಗ್ಗೆ ಹೆಚ್ಚೊಂದು ಓಡಿ ಹೋಗಿ ಮಾಡುವಂತದ್ದು ತಾಯಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ತಂದೆಗಿಂತ ಯಾರದೇ ಮನೆ ನೀವು ನೋಡಿದ್ರು ಸಹ ಬಹುಶಃ ತಾಯಿ ಪ್ರೈಮರಿ ಕೇರ್ ಟೇಕರ್ ಅಂತ ನಾವು ಹೇಳ್ತೇವಲ್ವಾ, ಹಾಗಾಗಿರ್ಬೇಕು. ತಾಯಿಯೇ ಬಹುಶಃ ಓಡಿ ಹೋಗಿ ಮಕ್ಕಳ ಲಾಲನೆ ಪಾಲನೆ ಮಾಡೋದು, ಮಕ್ಕಳಿಗೆ ಗೈಡೆನ್ಸ್ ಕೊಡೋದು, ಮಕ್ಕಳಿಗೆ ಪಾಠ ಮಾಡೋದು, ಇದೆಲ್ಲ ಬಹುಶಃ ತಾಯಿಯೇ ಹೆಚ್ಚು ಮಾಡ್ತಾಳೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗೆ ಏನಾಗುತ್ತೆ ಅಂದ್ರೆ ಇದೆಲ್ಲವೂ 24 ಗಂಟೆ ಆಗುವಂತಹ ಒಂದು ಕೆಲಸಗಳು. ಹಾಗಾಗಿ ಒಂದು ಫ್ರೀ ಜಾಯ್ ಎಲ್ಲರೂ ಯಾವಾಗಲೂ ಮಾಡುವಂತ ಕೆಲಸ ಆದ ಕಾರಣ ಬೇಲೆಯಲ್ಲಿರುವ ಕೆಲಸ ಒಂದಾಗಿದೆ. ಪ್ರೀತಿ ಮೇಡಮ್, ಎಸ್, ಒಬ್ಬ ಹೆಣ್ಮಗಳು ತಾಯಿಯಾಗಿ, ಸಹೋದರಿಯಾಗಿ ಮತ್ತು ಗೃಹಿಣಿಯಾಗಿ ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ ಎಲ್ಲವನ್ನು ಮಾಡಿಕೊಂಡು ಆಕೆಯ ಇಡೀ ದಿನದ ಪೂರ್ತಿಯ ಕೆಲಸವನ್ನು ಮನೆ, ಕುಟುಂಬ, ಸಂಸಾರ, ಮಕ್ಕಳ ವಿದ್ಯಾಭ್ಯಾಸಕ್ಕಂತಲೇ ತೊಡಗಿಸಿಕೊಂಡಿರ್ತಾರೆ. ಆದರೆ ಅದನ್ನು ತುಂಬ ಸೀರಿಯಸ್ ಆಗಿ ಯಾರು ಪರಿಗಣಿಸುವುದಿಲ್ಲ ಹೊರಗಡೆ ಬಂದಾಗ, ಮನೆಯಿಂದ ಹೊರಗಡೆ ಬಂದಾಗ. ಆದರೆ ನನ್ನ ಅನಿಸಿಕೆ ಏನೆಂದರೆ, ಒಂದು ಹೆಣ್ಣು ಮಗಳು, ಈಗ ನಾವು ನೋಡ್ತೇವೆ ಅವಳಿಗೆ ವಿವಾಹ 5 ದಿನದ ಮದುವೆಗಳು ನಡೀತದೆ. ಈಗ 5 ದಿನ ಅಷ್ಟು ಅವಳನ್ನೊಂದು ಬಹಳ ಸಮೃದ್ಧಿ ರೀತಿಯಲ್ಲಿ ಅವಳ ತಂದೆಯಾದವರು, ತಾಯಿ ಆ ಮದುವೆ ಮಾಡಿ ದಾರೆ ಎರೆದು ಕೊಡ್ತಾರೆ. ಆದರೆ ನಮಗೆ ಅದು ನೋಡ್ಲಿಕ್ಕೆ ಬಹಳ ಸುಂದರ ಕಾಣ್ತದೆ. ಆ 5 ದಿನದ ಮದುವೆ, ಅಷ್ಟು ಖರ್ಚುಗಳು, ಅವಳ ಬಟ್ಟೆಗಳು, ಅವಳ ಆಭರಣಗಳು. ನಾವು ಎನಿಸ್ತೇವೆ ಏನಂದ್ರೆ, ನಾವಲ್ಲ, ಮದುವೆ ಆಗದ ಹುಡುಗಿಯರು ಎನಿಸ್ಬೋದು, ಇನ್ನು ಇವಳ ಜೀವನ ಬಂಗಾರ, ಇದು ಗುಲಾಬಿ ಹಾಸಿಗೆ ಅಂತ, ಅವಳು ಗುಲಾಬಿಯ ಹಾಸಿಗೆಯಲ್ಲೇ ಮಲಗಿರ್ತಾಳೆ, ಏನಿಲ್ಲ ಅಂತ. ಹಾಗೆಲ್ಲ ಅವಳು ಆವತ್ತಿನ ದಿನ ಅಷ್ಟರ ತನಕ ಈಗಿನ ಮಹಿಳೆಯರಿಗೆ ಅಂಥ ವಿಚಾರಗಳು ಇರುವುದಿಲ್ಲ. ಆದರೆ ಅನಂತರ ಅವಳು ಮತ್ತೆ ಎಂಟರ್ ಆಗ್ತಾಳೆ. ಅವರ ತಾಯಿ ಸ್ವಲ್ಪ ಬೇಗ ಎಂಟರ್ ಆಗಿರ್ಬೋದು, ಅಲ್ಲಿ ಅವಳ ಜವಾಬ್ದಾರಿಗಳು ಸ್ಟಾರ್ಟ್ ಆಗ್ತದೆ. ತಾಯಿಯಾಗಿನೂ ಸ್ಟಾರ್ಟ್ ಆಗ್ತದೆ, ಪತ್ನಿಯಾಗಿ ಸ್ಟಾರ್ಟ್ ಆಗ್ತದೆ, ಸೊಸೆಯಾಗಿ ಪ್ರಾರಂಭ ಆಗ್ತದೆ, ತಂಗಿಯಾಗಿ, ಮತ್ತೆ ಆ ಗೌರವವನ್ನು ಉಳಿಸಬೇಕು ಅವಳು ಬಿಟ್ಟು ಬಂದ ಮನೆಯದು. ಹೀಗೆಲ್ಲ ಹಲವಾರು ಕ್ಷೇತ್ರದಲ್ಲಿ ಅವಳು ಎಂಟರ್ ಆಗ್ತಾಳೆ. ಈ ಎಂಟರ್ ಆಗುವಾಗ ಅವಳು ಯಾವುದೇ ಒಂದು ಮಹಿಳೆ, ಈಗ ನನ್ನ ಅನುಭವ ಹೇಳೋದು,
ನಾವು ಎಲ್ಲಿ ಮನೆಯೊಳಗೆ ನಾವು ಒಂದೊಂದು ಕ್ಷೇತ್ರಕ್ಕೆ ಯಾವ ನ್ಯಾಯ ಕೊಡ್ತೇವೋ, ಈಗ ಒಂದು ಅಡಿಗೆ ಅಂತ ಎನಿಸುವ, ಅದರಲ್ಲಿ ಎಷ್ಟೋ ಮಹಿಳೆಯರು ಫೇಮಸ್ ಆಗಿ ಎಷ್ಟೋ ವಿಚಾರಗಳನ್ನು ಮಾಡಿದ್ದವರಿದ್ದಾರೆ. ಅವರ ರುಚಿ ರುಚಿಯಾದ ಅಡಿಗೆಗಳು, ಇಲ್ಲ ಗಾರ್ಡನಿಂಗ್ ಅದರಲ್ಲಿ, ಇಲ್ಲ ಪ್ರಾಣಿ ಸಾಕುವುದರಲ್ಲಿ, ಅಲ್ಲಿ ಯಾವ ರೀತಿ ಅವಳು ಅದನ್ನೊಂದು ಅಚ್ಚುಕಟ್ಟಾಗಿ ಮಾಡ್ತಾಳೋ ಅಂತ ಮಹಿಳೆಯೇ ಹೊರಗಡೆ ಬಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅನಿಸಿಕೆ. ಎಸ್ 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 ಇದು ಗೀತಾ ಮೇಡಮ್ ಏನು ಹೇಳ್ತೀರಿ ಈ ವಿಚಾರವಾಗಿ? ನಾನು ಏನು ಹೇಳ್ತೇನೆಂದ್ರೆ, ಈಗ ನಾವು ಹೆಣ್ಮಕ್ಳು ಸಣ್ಣದಿರುವಾಗ್ಲೇನೆ ನಮ್ಗೊಂದು ಅದು ಮೈಂಡಿಗೆ ಹಾಕಿರ್ತಾರೆ ದೊಡ್ಡವರು, ನೀನು ಈಗ ಏನಾದ್ರೂ ನಾವು ತಪ್ಪು ನೋಡು, ಮದುವೆ ಆದ್ಮೇಲೆ ನಿನ್ಗೆ ಗೊತ್ತಾಗ್ತದೆ. ಅದು ನಾವು ತುಂಬಾ ಕೇಳಿರ್ತೇವೆ, ನಿಮ್ಗೆ ಈಗ ಗೊತ್ತಾಗುದಿಲ್ಲ, ಮದುವೆ ಆದ್ಮೇಲೆ ಗೊತ್ತಾಗ್ತದೆ. ಸೊ ನಾವು ಅದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಬೆಳೆದಿರ್ತೇವೆ. ಬಟ್ ಮದುವೆ ಆದ ನಂತರ ನಾವು ನಮ್ಮ ಎಲ್ಲಾ ಡ್ಯೂಟೀಸ್ ಅನ್ನು ನಾವು ಮಾಡ್ತಾ ಹೋಗ್ತೇವೆ, ತಾಯಿಯಾಗಿ, ಹೆಂಡತಿಯಾಗಿ. ಇದು ನನ್ನ ಉದಾಹರಣೆ ಅಂತಲ್ಲ, ನಾನೊಂದು ಜನರಲ್ ಆಗಿ ಹೇಳೋದು. ಅದಕ್ಕೆ ನೀವು ಕೇಳಿದ ಪ್ರಶ್ನೆ ಏನಂದ್ರೆ, ಸರ್ ಅದಕ್ಕೆ ಯಾಕೆ ರೆಕಗ್ನೈಸ್ ಮಾಡೋದಿಲ್ಲ ಅಂತ. ಸೊ ಅದು ನನ್ನ ಅನಿಸಿಕೆ ಏನಂತಂದ್ರೆ, ಅದು ಯಾಕೆ ರೆಕಗ್ನೈಸ್ ಆಗುದಿಲ್ಲ ಅಂದ್ರೆ, ಮಹಿಳೆಯರು ಈ ಎಲ್ಲಾ ಕೆಲಸಗಳು ಅದವ್ರ ಡ್ಯೂಟಿ ಅಂತ ಜನ ಪರಿಗಣಿಸಿದ್ದಾರೆ. ಅದವ್ರು ಮಾಡ್ಲೇಬೇಕು. ಲೇಡೀಸ್, ಈಗ ನೀವು ಕುಕ್ಕಿಂಗ್ ಮಾಡೋದಿರ್ಲಿ, ಮಗುವನ್ನು ನೋಡ್ಕೊಳ್ಳೋದು, ನಿಮ್ಮ ಹಸ್ಬೆಂಡ್ ಅನ್ನು ನೋಡ್ಕೊಳ್ಳೋದು, ಅದು ನಿಮ್ದು ಡ್ಯೂಟಿ. ಅದಕ್ಕೆ ನಿಮ್ಗೆ ಯಾಕೆ ರೆಕಗ್ನಿಷನ್ ಅಂತ ಒಂದು ಮೈಂಡ್ ಸೆಟ್ ಉಂಟು ಜನರಲ್ಲಿ. ಬಟ್ ನೀವು, ನಾನು ಹೇಳೋದಾದ್ರೆ ಎಲ್ಲವನ್ನೂ ನೀವು ರೆಕಗ್ನೈಸ್ ಮಾಡಬೇಕು. ಯಾಕಂದ್ರೆ ಮಹಿಳೆಯರು ಅವ್ರು ಹೇಳ್ದಾಗೆ, ಪೂರ್ಣಿಮಾ ಅವ್ರು ಹೇಳ್ದಾಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಅದು ನಾವು ಯಾರಿಗೂ ತೋರಿಸ್ಕೊಳ್ಳುವುದಿಲ್ಲ, ನಾವಿಷ್ಟು ಕೆಲಸ ಮಾಡಿದ್ದೇವೆ, ಇಷ್ಟು ಕೆಲಸ. ಒಂದು ಉದಾಹರಣೆ ಹೇಳೋದು, ಈಗ ಒಂದು ಮನೆಯಲ್ಲಿ ಒಂದು ಈಗ ಮಹಿಳೆಗೆ ಹುಷಾರಿಲ್ದಿದ್ರೆ ಅದು ಯಾರಿಗೂ ಗೊತ್ತೇ ಆಗುದಿಲ್ಲ. ಯಾಕಂದ್ರೆ ಅವರು ದಿನನಿತ್ಯದ ಹೇಗೆ ಮಾಡ್ಕೊಂಡು ಹೋಗ್ತಾಳೆ, ಅದು ಮಾಡ್ತಾನೆ ಇರ್ತಾಳೆ. ಇಂಪಾರ್ಟೆಂಟ್ ಆದ ವಿಚಾರ. ಯಾಕಂದ್ರೆ ಅದೇ ಮನೆಯಲ್ಲಿ ಒಂದು ಹೆಣ್ಮಗಳಿಗೆ, ಅದ್ರಲ್ಲಿ ಕೂಡ ಮಹಿಳೆಗೆ, ಗೃಹಿಣಿಗೆ ಸ್ವಲ್ಪ ಆರೋಗ್ಯ ಏರುಪೇರಾದರೆ ಯಾರಿಗೂ ಗೊತ್ತೇ ಆಗುದಿಲ್ಲ. ಅದೇ ಒಂದು ಮನೆಯ ಹುಡುಗನಿಗೋ, ತಂದೆಗೋ, ಪುರುಷನಿಗೋ ಒಂದು ಸಣ್ಣ ಜ್ವರ ಬಂದ್ರು ಟಾಮ್ 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 ಅಂತ ಎಲ್ಲ ಆಚೆ ಈಚೆ ಎಲ್ಲ ಸುದ್ದಿ ಆಗಿರುತ್ತೆ. ಸೊ ಅಂದರೆ ಇಲ್ಲಿ ಮಹಿಳೆ ಆ ನೋವಿನ ಅಥವಾ ಅಂಥ ಒಂದು ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಅದ್ಯಾವುದನ್ನು ಕೂಡ ತಲೆಗೆ ತಗೊಳ್ಳದೆ, ನನಗಿರುವಂಥಷ್ಟು ಕೆಲಸ, ನನ್ನ ಮಕ್ಕಳು, ಸಂಸಾರ, ಮನೆ, ಇದರೆಲ್ಲ ವ್ಯವಹಾರವನ್ನು ಅಷ್ಟು ಜತನವಾಗಿ, ಅಷ್ಟು ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಕೆಲವು ಸತಿ ನಮ್ಮ ಹೆಲ್ತ್ ಸಹ ಇಗ್ನೋರ್ ಆಗ್ತದೆ. ಹೆಲ್ತ್ ಇಗ್ನೋರ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಮಹಿಳಾ ದಿನಾಚರಣೆ ದಿವಸ ಎಲ್ಲರೂ ತುಂಬಾ ಜನ ಮೀ ಟೈಮ್, ನನ್ನ ಸಮಯ ಅಂತ ತಗೊಳ್ಳೋದೇ ಇಲ್ಲ. ಬಿಕಾಸ್ ಏನಂದ್ರೆ, ಈಗ ಬೆಳಿಗ್ಗೆ ಇದ್ರೆ 5:45, ಒಮ್ಮೊಮ್ಮೆ ನನಗೂ ಸಹ ಹಾಗೆ ಆಗ್ತದೆ. ನಾನು ಆದಷ್ಟು ಮೀ ಟೈಮ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ನೀವು ಹೇಳಿದಕ್ಕೆ ನಾನು ಪೂರಕವಾಗಿ ಹೇಳೋದು, ನಮ್ಮ ವೀಕ್ಷಕರಿಗೆ ಕೂಡ ಇದು ಭಾರಿ ಸೂಕ್ಷ್ಮವಾಗಿ ಮತ್ತು ಭಾರಿ ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರ. ಮಹಿಳೆಯರು ನಾವು ಮೊನ್ನೆ ಕೂಡ ಇದೇ ಸ್ಟುಡಿಯೋದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಹಿಳಾ ವೈದ್ಯರೊಬ್ಬರು ಕೂಡ ಅದೇ ವಿಚಾರವನ್ನು ನಮ್ಮ ಮುಂದೆ ಇಟ್ಟದ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಒಂದು ಏಜಿನ ತನಕ ನನ್ನ ವಿದ್ಯಾಭ್ಯಾಸ, ಆನಂತರ ನನ್ನದು ಕ್ಯಾರಿಯರ್, ನಾನೊಂದು ಒಳ್ಳೆಯ ಉದ್ಯೋಗ ಇದನ್ನೆಲ್ಲ ಕಂಡುಕೊಳ್ಳಬೇಕಂತ, ನಂತರ ಮದುವೆ ಆಗುತ್ತೆ, ಅಲ್ಲಿ ಮತ್ತೆ ಮಕ್ಕಳನ್ನು ಬೆಳೆಸುವ, ಪೋಷಣೆ ಮಾಡುವಂಥ ಒಂದು ಅವಧಿ. ಸೊ ಅಷ್ಟಕ್ಕೆ ಆಗುವಾಗ 40-45 ವಯಸ್ಸಾಗಿರುತ್ತೆ. ಸೊ ಆ ಅವಧಿಯಲ್ಲಿ ನನ್ನ ಆರೋಗ್ಯದ ಬಗ್ಗೆ, ವಹಿಸಿಕೊಳ್ಳಬೇಕಾದ ಕಾಳಜಿ ಬಗ್ಗೆ ಹೆಣ್ಣು ಮಗಳಿಗೆ ಗಮನ ಕೊಡಲಿಕ್ಕೆ ಅವಕಾಶ, ಸಮಯನೇ ಸಿಕ್ಕಿರುವುದಿಲ್ಲ. 45-60 ಬಹಳ ಸೂಕ್ಷ್ಮದ ಸಮಯ ಮಹಿಳೆಯರಿಗೆ. ಹಾಗಾಗಿ ಈ ಅವಧಿಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡುವಂಥದ್ದು, ಏನೂ ಕಂಪ್ಲೇಂಟ್ ಇಲ್ಲ ಆದರೂ ಕೂಡ ಮಾಡಬೇಕಾದದ್ದು ಅತ್ಯಂತ ತೀರಾ ಅಗತ್ಯ. ಯಾಕಂತ ಹೇಳಿದ್ರೆ ನಿಮ್ಮ ಮುಂದಿನ ಆರೋಗ್ಯದ ಸಲುವಾಗಿ. ಹೌದು. 60 ನಂತರ ಏನಾಗುತ್ತೆ, ಆ ಸಮಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿ, 60 ನಂತರ ನಾನಾ ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗ್ತವೆ. ಅಂದ್ರೆ ಹತ್ರ ಬುನಾದಿ ಇದೆಯಲ್ಲ, 45-60 ವರ್ಷದ ಅವಧಿಯಲ್ಲೇ 40-45 ಅವಧಿಯಲ್ಲೇ ನಾವು ತಪಾಸಣೆ ಮಾಡಿಕೊಳ್ಳಬೇಕು. ನೀವು ಹೇಳಿದಾಗೆ ಸಿಂಟಮ್ಸ್ ಶುರು ಆಗುತ್ತೆ. ಸೊ ನಾವೇ ಎಷ್ಟೊಂದು ಜನರಿಗೆ ತುಂಬಾ ಹೇಳಿದ್ದೇನೆ, ಹೋಗಿ ಒಮ್ಮೆ ಚೆಕಪ್ ಮಾಡಿಸಿಕೊಳ್ಳಿ, ನಿಮ್ಗೆ ಸಮಸ್ಯೆ ಎಲ್ಲಿದೆ, ಅದು ಮತ್ತೆ ದೊಡ್ಡದಾಗೋದು ಬೇಡ ಅಂತ ಹೇಳಿ ಸಮಸ್ಯೆ ಮಾಡ್ಕೊಂಡು ಬಂದು ಹೇಳ್ತಾರೆ, ಹೌದು ಮೇಡಮ್ ನೀವು ಹೇಳಿದ್ದು ಸರಿ, ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅದು ನಮ್ಗೆ ಸ್ವಲ್ಪ BP ಜಾಸ್ತಿ ಇತ್ತು, ಸ್ವಲ್ಪ ಶುಗರ್ ಇತ್ತು. ಅದು ಮೀ ಟೈಮ್ ಅಂತ ನೀವು ಹೇಳಿದ್ರಲ್ಲ, ಆ ಮೀ ಟೈಮ್ ಅನ್ನ ತಕೊಳ್ಳುವಾಗ ಅದು ನಮ್ಗೆ ಎಲ್ಲೋ ಒಂದು ಗಿಲ್ಟಿ, ನಮ್ಗೆ ನಾವು ಇದು ಮೀ ಟೈಮ್ ತಗೊಳ್ತಾ ಇದ್ದೇವೆ, ನಾವು ಮುಂಚೆ ಮಾಡ್ತಿದ್ದ ಡ್ಯೂಟೀಸ್ ಈಗ ಮಾಡ್ತಾ ಇಲ್ವೇನೋ, ಅದು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೇನೋ, ಅದು ನಮ್ಗೆ ಎಲ್ಲೋ ಒಂದು ಕಡೆ ಗಿಲ್ಟಿ ಇರ್ತದೆ. ಬಟ್ ಆದ್ರೂ ಕೂಡ ನಾನು ಎಲ್ಲ ಮಹಿಳೆಯರಿಗೆ ಹೇಳೋದಂದ್ರೆ, ನೀವು ಅಂತ ಒಂದು ಮೀ ಟೈಮ್ ತಗೊಳ್ಬೇಕು. ಅಟ್ಲೀಸ್ಟ್ ಅವ್ರು ಹೇಳಿದಾಗೆ 40-45 ವರ್ಷ ನಂತರ ನಮ್ಗೆ ಅದು ಆ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ. ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಆ ಅವಧಿಯಲ್ಲಿ
ನಾವು ಎಲ್ಲ ಏನೋ ನಮ್ಮ ಎಷ್ಟು ಬ್ಯುಸಿ ಇದ್ದರು, ಇವತ್ತಿನ ಕಾಲವೇ ಆಗಿ ಅಲ್ವಾ, ಎಲ್ಲರೂ ಬ್ಯುಸಿ. ಸೊ ನಾವು ನಮಗಾಗಿ ಒಂದಷ್ಟು ಸಮಯವನ್ನು ಉಳಿಸಿಕೊಂಡು ಮತ್ತು ಅದರಲ್ಲಿ ಕೂಡ ಭಾರಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ತಪಾಸಣೆ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಸಮಾಲೋಚನೆ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ. ಯಾಕಂತ ಹೇಳಿದ್ರೆ ನಾವು ಸುಮ್ಮನೆ ಕಾಲಹರಣ ಅಥವಾ ಮಾತನಾಡೋದು ಅಥವಾ ಎಂಟರ್ಟೈನ್ಮೆಂಟ್ ಇದರ ಜೊತೆಗೆ ನಮ್ಮ ಆರೋಗ್ಯದವನ್ನು ನಾವು ಕಳ್ಕೊಂಡ್ರೆ ಮತ್ತೆ ಅದನ್ನು ಪಡ್ಕೊಳ್ಳೋದು ತುಂಬ ಕಷ್ಟ. ಹೌದು. ಈ ಸಮಯದಲ್ಲಿ ಸರ್, ಅದನ್ನ ಫಿಸಿಕಲ್ ಹೆಲ್ತ್, ಈ ಒಂದು ಮಾನಸಿಕ ಆರೋಗ್ಯ ಅಂತಿದೆಯಲ್ಲ, ಅದ್ರ ಬಗ್ಗೆ ನಾನು ಚಿಕ್ಕದಾಗಿ ಒಂದೆರಡು ಮಾತು ಹೇಳ್ತೇನೆ. ಒಂದು ಕೌನ್ಸಿಲರ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, 45ರಿಂದ 60 ವರ್ಷದ ಅವಧಿಯಲ್ಲಿ ಮಹಿಳೆ ಒಮ್ಮೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ, ಅವರ ಸ್ನೇಹಿತರನ್ನ ಮಾತಾಡ್ಸ್ಲಿಕ್ಕೆ ಅವರಿಗೆ ಸಮಯ ಇರೋದಿಲ್ಲ. ಗೊತ್ತಾಯ್ತಾ? ಅಂದ್ರೆ ಸ್ನೇಹಿತರೆ, ನಾನು ಅವರ ಮದುವೆ ನಂತರ ಆದ ಸ್ನೇಹಿತರಲ್ಲ, ಪ್ರಾಣ ಸ್ನೇಹಿತೆಯರು ಅಂತ ಹೇಳ್ತಾರೆ ನೋಡಿ, ಸಪೋರ್ಟ್ ಸಿಸ್ಟಮ್ ಅಂತ ನಾವು ಹೇಳ್ತೇವಲ್ಲ. ಎಷ್ಟೊಂದು ಜನ ಮಹಿಳೆಯರಿಗೆ ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ. ಅವಾಗೇನೋ ನಿಧಾನಕ್ಕೆ ಅವರು ಉರ್ದು ಹೋಗ್ತಾರೆ, ಬರ್ನ್ಔಟ್ ಅಂತ ನಾವು ಹೇಳ್ತೇವೆ ನೋಡಿ. ಅಂದ್ರೆ ಸಾಕಷ್ಟು ಜನರಿಗೆ ಎಮೋಷನಲ್ ಬರ್ನ್ಔಟ್ ಅಂತ ಆಗುತ್ತೆ. ಅಂದ್ರೆ ಆಗ್ಲೇ ಡಿಪ್ರೆಷನ್ ಅಥವಾ ಸ್ಟ್ರೆಸ್ ಅಥವಾ ಫ್ರಸ್ಟ್ರೇಷನ್ ಅಥವಾ ಅದಕ್ಕೆ ಏನು ಮಾನಸಿಕವಾಗಿ ನಾನಾ ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಒತ್ತಡಕ್ಕೆ ಸಿಲುಕಿಕೊಳ್ತಾರೆ. ಒತ್ತಡವನ್ನು ರಿಲೀಸ್ ಮಾಡಿಕೊಳ್ಳಿಕ್ಕೆ ಎಲ್ಲೂ ಅವಕಾಶ ಸಿಕ್ಕಿರುವುದಿಲ್ಲ. ನೀವು ಹೇಳಿದ ಒಳ್ಳೆಯ ಸ್ನೇಹಿತರು ಇದ್ದಿದ್ದರೆ, ಪ್ರಾಣ ಸ್ನೇಹಿತರು ಇದ್ದಿದ್ದರೆ ಹಂಚಿಕೊಳ್ಬಹುದು, ಮಾತಾಡಬಹುದು, ಶೇರ್ ಮಾಡಬಹುದು. ಈಗ ವಾಟ್ಸ್ಆಪಿನ ಕಾಲದಲ್ಲಿ ಸ್ನೇಹಿತರು ಸಿಗೋದು ತುಂಬಾ ಸುಲಭ ಅಲ್ವಾ? ಮತ್ತೆ ಮಕ್ಕಳು ಅವಾಗ ಬೆಳೆದು ದೊಡ್ಡಾಗಿ ಅವ್ರದೇ ಜೀವನ ನಡೆಸ್ತಾ ಇರ್ತಾರೆ. ಅವ್ರು ಯಾವಾಗ ಬೇಕಾದ್ರೂ ಮಾತಾಡೋದಕ್ಕೆ ಸಿಗೋದಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಇರುವಂತಹ ಒಂದು, ನೀವು ಮೇಡಮ್ ಹೇಳಿದಾಗ ಒಂದು ಕರ್ತವ್ಯ ಮಾಡುವಂತ ಇರುತ್ತಲ್ಲ, ಕರ್ತವ್ಯಗಳು ಕಡಿಮೆ ಆಗಿರುತ್ತೆ. ಆವಾಗ ಈ ತರದ ಸಮಸ್ಯೆಗಳು ಕಾಣೋದಕ್ಕೆ ಶುರು ಆಗುತ್ತೆ. ನಾನು ಇದನ್ನು ಯಾಕೆ ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಹಳಷ್ಟು ಇದು ನಮ್ಮ ಟಿವಿ ನೋಡುಗರು ಈ ಸಮಸ್ಯೆದಲ್ಲಿ ಇರ್ಬೋದು, ಅಥವಾ ಇದನ್ನ ಈ ಒಂದು ನಾನು ಹೇಳಿದ್ದು ಸತ್ಯ ಅಂತ ಅನ್ನಿಸ್ಬೋದು. ಆಗ ಈಗಲೇ ಅವ್ರು ಅದಕ್ಕೆ ಬೇಕಾದಂತಹ ಪರಿಹಾರ ಮಾರ್ಗ ಹುಡುಕಿದ್ರೆ ಬಹಳ ಒಳ್ಳೇದು, ಅವರಿಗೂ ಒಳ್ಳೇದು, ಸಂಸಾರಕ್ಕೂ ಒಳ್ಳೇದು. ಎಸ್ ನಾನು ಮತ್ತೆ ಗೀತಾರಾವ್ ಮೇಡಮ್, ನೀವು 3 ಮಂದಿ ಕೂಡ ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರೋದ್ರೆ ನಾನು ಕೇಳುವಂಥದ್ದು, ಒಂದು ಕಡೆ ಇದೆಲ್ಲ ಈಗ ಈ ಮೊದಲು ಮಾತನಾಡಿದ ವಿಚಾರಗಳು, ಮನೆಯ ಬ್ಯುಸಿ ಶೆಡ್ಯೂಲ್, ಇದರ ನಡುವೆ ನೀವು ನಿಮ್ಮನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನೀವು ಸಮಯ ಮಾಡಿಕೊಂಡಂಥದ್ದು ಮತ್ತು ಆ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ ನಂತರ ನಿಮಗೆ ಆದಂಥ ಏನು ಅಥವಾ ನಿಮ್ಮಲ್ಲಿ ಆದಂಥ ಬದಲಾವಣೆಗಳು ಅಥವಾ ನಿಮಗೆ ಅದು ಇಷ್ಟರ ಮಟ್ಟಿಗೆ ಅದೊಂದು ಖುಷಿಯೋ ಅಥವಾ ಕೆಲವೊಮ್ಮೆ ಅದು ಒತ್ತಾಯ ಅಂತ ಅನಿಸುತ್ತದೋ ಅಥವಾ ಕೆಲವೊಮ್ಮೆ ಕಷ್ಟ ಅಂತ ಅನಿಸುತ್ತೋ, ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ ಹಿನ್ನೆಲೆಯನ್ನು ನಾನು ಕೇಳುವಂಥದ್ದು. ನೀವು ಆಗ್ಲೇ ಹೇಳ್ದಾಗೆ ಬಾಲ್ಯದಲ್ಲಿ ನನಗಿದು ಈ ಸರ್ವಿಸ್, ಸೊ ಅದರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ನಾನು ಮದುವೆ ಆಗಿ ಯುಗಾಂಡಕ್ಕೆ ಹೋದ ನಂತರ ಅಲ್ಲಿ ಕೆಲವು ಸಂಸ್ಥೆಗಳಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿದೆ. ಅದು ಕರ್ನಾಟಕ ಸಂಘ ಇರ್ಬೋದು, ಇಂಡಿಯನ್ ವಿಮೆನ್ ಅಸೋಸಿಯೇಷನ್ ಇರ್ಬೋದು. ಅಲ್ಲಿಂದ ನನಗೆ ಇದು ಒಂದು ಈ ಏನ್ ಹೇಳೋದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಂದು ಕೆಲಸ ಮಾಡೋ ಒಂದು ಇಂಟ್ರೆಸ್ಟ್ ಡೆವಲಪ್ ಆಯ್ತು ನನ್ನಲ್ಲಿ. ಹಾಗೆ ನಾನು ಇಲ್ಲಿಗೆ ವಾಪಸ್ ಬಂದೆ. ಬಟ್ ನಮ್ಮ ಒಂದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅದರ ಧ್ಯೇಯವೇ ವಿ ಸರ್ವ್ ಅಂತ ಹೇಳಿ. ಸೊ ಅಲ್ಲಿ ಸೇರಿದ ನಂತರ ನನ್ಗೆ ಅದರಲ್ಲಿ ನನ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಅದು ಆ ಸೇವಾ ಚಟುವಟಿಕೆಗಳನ್ನು ಮಾಡೋದು, ಅಲ್ಲಿ ಹೋಗಿ ಜನರನ್ನು ಮೀಟ್ ಮಾಡೋದು, ಆವಾಗ ನನ್ಗೆ ಅದರ ನಿಜವಾದ ಒಂದು ಅರ್ಥ ಗೊತ್ತಾಯ್ತು. ನಮ್ಮಲ್ಲಿ ತುಂಬಾ ಸೇವಾ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬರ್ತೇವೆ ಲಯನ್ಸ್ ಇಂಟರ್ನ್ಯಾಷನಲ್ ಅಲ್ಲಿ. ಸೊ ಅದರಿಂದ ನನ್ಗೊಂದು ಏನೋ ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು, ನಮ್ಮಿಂದ ಕೂಡ ಏನಾದ್ರೂ ಮಾಡಬಹುದು ಅಂತ ಒಂದು ಅನಿಸಿಕೆ ಅಲ್ಲಿಂದ ನನ್ಗೆ ಶುರುವಾಯಿತು. ನೀವು ಹೇಳಿದಾಗೆ ಅದು ನೀವು ಹೇಗೆ ಸಮಯವನ್ನು ಜೋಡಿಸ್ತೀರಿ ಅಂತ. ಈಗ ಟಿವಿ ವೀಕ್ಷಕರು ನಿಮ್ಮನ್ನೆಲ್ಲ, ಹೌದು ಇವರೆಲ್ಲ ಇಷ್ಟು ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇವರಿಗೆ ಅದೆಲ್ಲಿ ಸಮಯ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಅಯ್ಯೋ ನಮಗೆ ಸಿಗೋದೇ ಇಲ್ಲಲ್ಲ, ಒಂದು 5 ನಿಮಿಷನೂ ಫ್ರೀ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ಅಂತ. ನೀವು ಹೇಗೆ ನಿಮ್ಮ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ತೀರಿ? ಸಮಯ ಅಂತಂದ್ರೆ ಅದು ಕಷ್ಟ ಆಗ್ತದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಮನೆಯಲ್ಲಿ ಮನೆಯನ್ನು ನೋಡ್ಬೇಕು. ಈಗ ನಾನು ಜಾಬಲ್ಲಿ ಇದ್ದೇನೆ, ಜಾಬಿಗೆ ಸಹ ಹೋಗ್ಬೇಕು, ಮತ್ತೆ ಈ ಎಲ್ಲ ಸಾಮಾಜಿಕ ಇದ್ರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದು ಬಹಳ ಕಷ್ಟ ಆಗ್ತದೆ. ಬಟ್ ಮೇಡಮ್ ಹೇಳಿದಾಗೆ ಅದು ಮಲ್ಟಿ ಟಾಸ್ಕಿಂಗ್ ಅಂತ ಒಂದು ಹೇಳಿದ್ರು. ಅದು ಮಲ್ಟಿ ಟಾಸ್ಕ್ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅಂತ. ಹೌದು, ಅದು ನಮ್ಗೆ ಸಣ್ಣ ಹುಟ್ಟಿನಿಂದಲೇ ಅದು ಮಹಿಳೆಯರಿಗೆ ಅದು ಬಂದಿರ್ತದೆ, ಆ ಒಂದು ಕ್ವಾಲಿಟಿ ಅವರಲ್ಲಿ ಇರ್ತದೆ ಅಂತ
ಅಂತ ನನ್ನ ಅನಿಸಿಕೆ. ಸೊ ಹಾಗೆ ನಾವು ಅದನ್ನ ಮ್ಯಾನೇಜ್ ಮಾಡ್ತಾ ಹೋಗ್ತೇವೆ. ಕೆಲವೊಮ್ಮೆ ನಮ್ಗೆ ಸ್ವಲ್ಪ ಗಿಲ್ಟಿ ಕಾನ್ಶಿಯಸ್ ಆಗ್ತದೆ, ಮನೆಯಲ್ಲಿ ಟೈಮ್ ಕೊಡೋದು ಕಡಿಮೆ ಆಯ್ತಾ ಹಾಗೆ ಅನ್ನಿಸ್ತದೆ. ಬಟ್ ಎಲ್ಲವನ್ನು ಒಂದು ಕೊನೆಗೆ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಇರುವುದರಿಂದ ನನ್ಗೆ ಇದೆಲ್ಲ ಈ ರೀತಿ ಮಾಡ್ಲಿಕ್ಕೆ ಎಸ್ ಪ್ರೀತಿ ಮೇಡಮ್ ಯಾವ ರೀತಿ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಸಾಮಾಜಿಕ ಕ್ಷೇತ್ರದಲ್ಲಿದೆ ನಿಮ್ಮನ್ನು ತೊಡಗಿಸಿಕೊಳ್ಳುವಾಗ ಮತ್ತೆ ಜೊತೆಗೆ ಅದು ನಿಮಗೆ ಈ ಕ್ಷಣಕ್ಕೆ ನೀವು ಮಾಡ್ತಾ ಇರುವಂಥ ಕೆಲಸಗಳು ಸೇವೆಗಳು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದರಿಂದ ತೃಪ್ತಿ ಅಂತ ಅನಿಸ್ತಾ ಉಂಟಾ? ಖಂಡಿತವಾಗಿ ಸಮಯ ಹೊಂದಾಣಿಕೆ ಅಂತ ಪರ್ಟಿಕ್ಯುಲರ್ ಆಗಿ ನಾನು ಅದಕ್ಕೆ ಅಂತ ಒಂದು ಸಮಯ ಇಡ್ಲಿಲ್ಲ. ಈಗ ಇವತ್ತಿನ ದಿವಸ ನಾನು ಇಲ್ಲಿಗೆ ಕೊಟ್ಟಿದ್ದೇನೆ, ಬಾಕಿದೆಲ್ಲ ಅಲ್ಲಿ ರಜೆ ಸಾರಲಾಗಿದೆ. ಯಾಕಂದ್ರೆ ನಾನು ಎಲ್ಲಾನ ಮಾಡ್ಲಿಕ್ಕೆ ಹೋಗುದಿಲ್ಲ, ನನ್ನ ಇದು ನನಗೆ ಆಗುದಿಲ್ಲ. ಹಾಗೆ ನನ್ನ ಮನೆಯದ ವಿಚಾರ ಇಂಪಾರ್ಟೆಂಟ್ ಇದ್ದರೆ ನಾನು ಹೊರಗಿನ ವಿಚಾರನ ಅಲ್ಲಿ ಬಿಟ್ಟುಬಿಡ್ತೇನೆ. ಇಲ್ಲ ಹೊರಗಿದು ಇಂಪಾರ್ಟೆಂಟ್ ಇದ್ದರೆ ಮನೆಯದ ವಿಚಾರ ಅವತ್ತು ಬ್ರೇಕಪ್ ಇರ್ತದೆ, ಅದು ಪೆಂಡಿಂಗ್ ಇಡ್ತೇನೆ. ಬಟ್ ಮನೆಯಲ್ಲಿ ಇರುವ ದಿವಸ ಅದನ್ನೆಲ್ಲ 3 ದಿವಸದ ಕೆಲಸ ನಾನು ಒಂದೇ ದಿವಸ ಮಾಡಿ ಮುಗಿಸ್ತೇನೆ. ಅದು 3 ದಿನಕ್ಕೆ ನನಗೆ ಒಂದು ಶೆಡ್ಯೂಲ್ ಬಂದಿರ್ತದೆ, ಇಂಥ ಪ್ರೋಗ್ರಾಮ್ಗೆ ಹೋಗ್ಬೇಕು, ಇಲ್ಲಿ ಇಂಥ ಕಾರ್ಯಕ್ರಮಗಳಿದ್ದಾವೆ ಅಂತ ಗೊತ್ತಿರ್ತದೆ. ಅದಕ್ಕೆ ನನ್ನ ಸ್ನೇಹಿತರಿಗೆ ಮೊದಲೇ ಹೇಳಿರ್ತೇನೆ, ನಿಮಗೆ ನಾನು ಸಿಗ್ಬೇಕಾದ್ರೆ ನನಗೆ ದಯವಿಟ್ಟು ಒಂದು ದಿನ ಮೊದಲು ತಿಳಿಸ್ಬೇಕು ಅಂತ. ಯಾಕೆ ಅಲ್ಲಿ ಸಹ ಬ್ಯಾಲೆನ್ಸ್ ತಪ್ಪಬಾರದು, ಇಲ್ಲಿ ಸಹ ಬ್ಯಾಲೆನ್ಸ್ ತಪ್ಪಬಾರದು, ನನ್ನ ಅಲ್ಲಿ ಪ್ರೆಸೆನ್ಸ್ ಇರಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಒಂದು 22 ವರ್ಷದ ಹಿಂದೆ ನಾನು ಕಂಡ ಮಹಿಳೆಯರು ನನ್ನ ಆಗಿನ ಸಮಯಕ್ಕೆ ಬಹಳ ಶೋಷಣೆಯಲ್ಲಿ ಇರುವಂತ ಮಹಿಳೆಯರನ್ನು ನಾನು ಕಂಡಿದ್ದೆ. ಆ ಕುಡುಕ ಗಂಡ, ಆ ಮನೆ ಇಲ್ಲದಿರುವುದು, ಆ ಹಣದ ಅಭಾವ, ಮಕ್ಕಳನ್ನು ಸರಿಯಲ್ಲಿ ಪಾಲನೆ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಸೊಸೈಟಿಯನ್ನು ನಾನು ನೋಡಿದ್ದೆ. ಸೊ ನನಗೆ ಒಂದು ಆಸೆ ಇತ್ತು ಆಗ, ಅದು 2ನೇ ಕನಸು ನಂದು. ಒಂದು ಮಹಿಳೆಯನ್ನು ಸ್ವಾವಲಂಬಿಯಾಗಿ ಮಾಡೋದು ಹೇಗೆ, ಅವಳನ್ನು ಇಂಥ ಪರಿಸರದಿಂದ ಹೊರಗೆ ತರುವುದು ಹೇಗೆ, ಆಕೆ ತನ್ನ ಕಾಲಲ್ಲಿ ನಿಂತು ತಾನು ಬದುಕಿ ತಾನು ದುಡಿದು 4 ಕಾಸು ಸಂಪಾದನೆ ಮಾಡೋದು ಹೇಗೆ ಅಂತೇಳಿ ಯೋಚನೆ ಮಾಡಿ ನನ್ನದೇ ಒಂದು ಕನಸು 22 ವಯಸ್ಸಿನ ಹಿಂದೆ ನಾನು ಸ್ವಾವಲಂಬಿ ಮಹಿಳಾ ಟ್ರಸ್ಟ್ ಅಂತೇಳಿ ನಾನು ಪ್ರಾರಂಭ ಮಾಡಿದ್ದೆ. ಇಲ್ಲಿ ನಮ್ಮ ಭಾರತೀಯ ವಿದ್ಯಾಭವನದಲ್ಲಿ ಅದರ ಇದಾಯಿತು, ಉದ್ಘಾಟನೆ ಆಯಿತು. ಅದರಲ್ಲಿ ಒಂದು 500 ಮಹಿಳೆಯರನ್ನು ನಾನು ಒಟ್ಟು ಮಾಡಿದ್ದೆ. ಅಲ್ಲಿ ಏನಂತಾರೆ, ಆ ಸಮಯದಲ್ಲಿ ಈಗ 22 ವರ್ಷ ಆಯ್ತು, 500 ಮಹಿಳೆಯರನ್ನು ಒಟ್ಟು ಮಾಡ್ತೀರಿ? ಹೌದು, ಒಟ್ಟು ಮಾಡಿದ್ದೆ. ಮತ್ತೆ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟದ್ದು, ಎಕ್ಸಿಬಿಷನ್ಸ್ ಎಲ್ಲ ಈಗ ಎಲ್ಲ ಕಡೆಯಲ್ಲಿ ಇದೆ, ಆಗಿನ ಕಾಲದಲ್ಲಿ ಇರಲಿಲ್ಲ. ನನಗೆ ಮಹಿಳೆಯರು ತುಂಬಾ ಕಾಪರೇಟ್ ಕೊಟ್ಟಿದ್ದಾರೆ. ಆಗ ಸ್ತ್ರೀ ಶಕ್ತಿ ಎಂಬ ಒಂದು ಸಂಘ ಇದಾಗ್ತಾ ಇತ್ತಷ್ಟೇ. ಅವರೆಲ್ಲರೂ ಬಂದು ಅವರ ಪ್ರಾಡಕ್ಟ್ಗಳನ್ನು ನಾನು ಫ್ರೀಯಾಗಿ ಅವರಿಗೆ ಚಾಲ್ ಕೊಟ್ಟು ಈ ಭಾರತೀಯ ವಿದ್ಯಾಭವನದಲ್ಲಿ ಎಲ್ಲರಿಗೆ ಅವರವರ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಫ್ರೀಯಾಗಿ. ನಮಗೆ ಆಗ ಸ್ಪಾನ್ಸರ್ ಎಲ್ಲ ಸಿಗ್ಲಿಲ್ಲ, ನಮ್ಗೆ ಅಷ್ಟು ತಲೆ ಸಹ ಇಲ್ಲ ಸ್ಪಾನ್ಸರ್ ಎಲ್ಲ ತೆಗಿಬೇಕಂತ. ನಾವು ನಮ್ಮದೇ ಹಣ ಹಾಕಿ ಸಾಲ ಮಾಡಿ ಎಲ್ಲ ಮಾಡಿದ್ದೇವೆ. ಒಂದು ನಿಮ್ಮ ಹತ್ರ ಬಾರಿ ಸ್ಪಷ್ಟವಾದ ಒಂದು ವಿಷನ್ ಇತ್ತು, ಅಂದ್ರೆ ಒಬ್ಬ ಹೆಣ್ಮಗಳು ಅವಳು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅಂತ. ಖಂಡಿತ ಅದಕ್ಕೆ ನನಗೆ ತುಂಬಾ ಸಪೋರ್ಟ್ ಸಿಕ್ಕಿತ್ತು. ಆದರೆ ಬೇಸರದ ಸಂಗತಿ ಅಂದ್ರೆ ನನಗೆ ಅದನ್ನು ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನನಗೆ ಮಗು ಹುಟ್ಟಿತ್ತು, ಆ ಮಗುವಿನ ಲಾಲನೆ ಪಾಲನೆಗಳು, ಅವನಿಗೆ ಪಾಪ ಅವನಿಗೆ ಸಹ ಇದು ನ್ಯಾಯ ಕೊಡ್ಬೇಕು. ನಾನು ನಾಳೆ ಅವನಿಗೆ ಸಹ ಹೇಳ್ಬಾರ್ದು, ಮಮ್ಮಿ ನೀವು ಎಲ್ಲಿದ್ದೀರಿ, ನನ್ನನ್ನು ಹಾಸ್ಟೆಲಲ್ಲಿ ಹಾಕಿದಿರಿ, ಇಲ್ಲ ನೀವು ವಿದೇಶಕ್ಕೆ ಹೋದಿರಿ ಅಥವಾ ಅದು ಮಾಡಿದ್, ನನಗೆ ಮಮ್ಮಿಯೇ ಸಿಗ್ಲಿಲ್ಲ ಅಂತ ಆ ಮಾತು ಸಹ ಅವನ ಬಾಯಿಂದ ಬರಬಾರ್ದು. ಸೊ ಅವನಿಗೆ ಸಹ ನ್ಯಾಯ ಕೊಡ್ಬೇಕಿತ್ತು. ಮನೆಯಲ್ಲಿ ಪತ್ನಿಯಾಗಿ ಅದು ಸಹ ಇತ್ತು ಜವಾಬ್ದಾರಿ. ಹಾಗೆ ನಾನು ಅದನ್ನು ಅಲ್ಲೇ ಸ್ವಲ್ಪ ಓಲ್ಡ್ ಇಟ್ಟೆ. ಈಗಲೂ ನನ್ನ ಕನಸು, ನಾನು ಮಲಗಿದಾಗಲೂ ಎದ್ದಾಗಲೂ ಆ ಸ್ವಾವಲಂಬಿ ಮಹಿಳಾ ಟ್ರಸ್ಟ್ ಅನ್ನ ಮತ್ತೆ ನನಗೆ ಎಬ್ಬಿಸಿ ನಿಲ್ಲಿಸುವುದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ನನ್ನ ಮಹತ್ವದ ಒಂದು ಆಶೆ. ಎಸ್, ಖಂಡಿತ. ಬಟ್ ನಿಮ್ಮ ಆವತ್ತಿನ, ಯಾಕಂತ ಹೇಳಿದ್ರೆ 20 ವರ್ಷದ ಹಿಂದಿನ ಪರಿಸ್ಥಿತಿ ಇವತ್ತಿನ ಹಾಗೆ ಇರಲಿಲ್ಲ. ಸೊ ಇವತ್ತೆಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಇದೆ, ಮತ್ತು ಜನರ ಕೈಯಲ್ಲಿ ಒಂದಷ್ಟು ದುಡ್ಡು ಕೂಡ ಓಡಾಡ್ತಾ ಇದೆ. ಅವತ್ತು ಸ್ವಲ್ಪ ಇವತ್ತಿನಷ್ಟು ವ್ಯವಸ್ಥೆಗಳು ಇರಲಿಲ್ಲ, ಜನರನ್ನು ಒಟ್ಟು ಮಾಡೋದು ಕೂಡ ಅಷ್ಟು ಸುಲಭ ಇರಲಿಲ್ಲ, ಮತ್ತು ಉದ್ಯೋಗ ಕೂಡ, ಹೆಣ್ಣುಮಕ್ಕಳ ಉದ್ಯೋಗ ಕೂಡ ಇವತ್ತಿನಷ್ಟು ಪ್ರಮಾಣದಲ್ಲಿ ಯಾವತ್ತೂ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನೀವಂತ ಒಂದು ಕಲ್ಪನೆ ಹುಟ್ಟು ಹಾಕಿದ್ದು ನಿಜಕ್ಕೂ ಮಾತ್ರ ಅಲ್ಲ, ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲವೆಲ್ಲ ಶೋಷಣೆಗಳಾಗ್ತಿತ್ತು. ಆಸ್ಪತ್ರೆ ಕೇಸುಗಳು ತುಂಬಾ ಹ್ಯಾಂಡಲ್ ಮಾಡಿದ್ದೇನೆ ನಾನು. ಅದನ್ನು ಬಹುಮುಖವಾಗಿ ಟಿವಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪಬ್ಲಿಸಿಟಿ ತಗೊಳ್ಳಿಲ್ಲ. ಬಟ್ ವೈಯಕ್ತಿಕವಾಗಿ ನಾನೇ ಹೋಗಿ ಹಾಸ್ಪಿಟಲ್ನ ಒಳಗಡೆ ಹೋಗಿ, ಒಂದು ಮಗು, ಹೆಣ್ಣು ಮಗುವುದು ಅಲ್ಲಿ ಪ್ರಾಬ್ಲಮ್ ಇತ್ತು, ಮತ್ತೆ ಲೇಡಿಕೋಶನ್ ನಲ್ಲಿ ಒಂದು ಮಗು ಡೆತ್ ಆಗಿತ್ತು. ಪೊಲೀಸ್ ಸ್ಟೇಷನ್ ಎಷ್ಟೋ ಪೊಲೀಸ್ ಅಧಿಕಾರಿಗಳು ಇವತ್ತು ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಆಗಿನವರು, ಅವರು ರಿಟೈರ್ಡ್ ಆಗಿದ್ದಾರೆ ಈಗ. ಆದರೂ ಎಷ್ಟೋ ಕೇಸ್ಗಳನ್ನು ನಾನು ಹೋಗಿ ಹ್ಯಾಂಡಲ್ ಮಾಡಿದ್ದೇನೆ. ಒಂದು ಹೆಣ್ಣು ಮಗಳನ್ನು FIR ಹಾಕಿದ ಕೇಸನ್ನು ಸಹ ನಾನು ತೆಗೆಸಿದ್ದೇನೆ ಇದೇ ಬಂದರ್ ಸ್ಟೇಷನ್ ನಲ್ಲಿ. ಯಾಕಂದ್ರೆ ಹೆಣ್ಣು ಮಗಳು ನಾವು ಸಫರ್ ಆಗಿದ್ದೇವೆ ತುಂಬಾ.
ಆದರೆ ನಮಗೆ ಒಂದು ಭದ್ರತೆ ಇತ್ತು, ನಮ್ಮ ಅಣ್ಣಂದಿರು ಕಾಪಾಡಿಕೊಂಡು ಬಂದಿದ್ದಾರೆ ನಮ್ಮನ್ನು. ಅದು ಕೆಲವು ಹೆಣ್ಣು ಮಕ್ಕಳಿಗೆ ಪಾಪ ಅಂಥದ್ದು ಸಹ ಒಂದು ಇದಿಲ್ಲ. ಅಂತ ಹೆಣ್ಣು ಮಕ್ಕಳು ಶೋಷಣೆ ಆಗಬಾರ್ದು, ಅವರು ಸ್ವಾವಲಂಬಿ. ಈಗ ನಮಗೆ ನೋಡಿದ್ರೆ ಈಗಿನ ಇರುವ ಪ್ರೆಸೆಂಟ್ ಮಹಿಳೆಯರು ತುಂಬಾ ಭಾಗ್ಯವಂತರು ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರಿಗೆ ಎಲ್ಲ ಸೌಕರ್ಯಗಳಿದ್ದಾವೆ, ನಮಗೇನು ಇಲ್ಲದೆ ನಾವು ಆ ಬದುಕನ್ನು ಮಾಡ್ತಾ ಬಂದೆವು. ಆದ್ರೆ ಒಂದು ಖುಷಿ ಆಗ್ತದೆ, ಅದು ಮಾಡಿದ್ದಕ್ಕೆ ಇವತ್ತೊಂದು ಆ ರೆಕಗ್ನೈಸೇಷನ್ ಇವತ್ತು ನಂಗೆ ಸೊಸೈಟಿಯಲ್ಲಿ ಸಿಗ್ತಾ ಉಂಟು. ಆಗ ಮಾಡಿದ್ದು ಇವತ್ತು ಜನರು. ಅದೇ ನಾನು ನಿಮ್ಮ ಹತ್ರ ಕೇಳಿರುವಂತದ್ದು ತೃಪ್ತಿ ಅಂತ. ಖಂಡಿತ ಖಂಡಿತ ತೃಪ್ತಿ ಇದೆಯಾ ನೀವು ಮಾಡಿದಂತ ಕೆಲಸ, ಮಾಡ್ತಾ ಇರುವಂತ ಕೆಲಸ ಅಂತ? ಎಸ್ ಎಸ್. ಇದು ಪೂರ್ಣಿಮಾ ಭಟ್ ಅವರೇ. ಮೇಡಮ್ ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ. ಬಹುಶಃ ಈ ತೃಪ್ತಿ ಅಂತ ಹೇಳುವ ಶಬ್ದಕ್ಕೆ ಭದ್ರ ಬುನಾದಿ ಹಾಕಿದವ್ರು ನಾವೇ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾನು ಹೇಳಿದಾಗೆ 60-70 ದಶಕದಲ್ಲಿ ನಾನು ನೋಡಿ, ಎಲ್ರಿಗೂ ತುಂಬ ಜನರಿಗೆ ಗೊತ್ತಿದೆ, ನಾನೊಂದು ವಿಶೇಷ ತಾಯಿ. ನನಗೊಬ್ಬ ವಿಕಲಚೇತನ ಇರೋ ಮಗ ಇದ್ದಾನೆ, ಪ್ರತೀಕ್ ಅಂತ. ಸೊ ಪ್ರತೀಕ್ ಹುಟ್ಟಿ 10 ವರ್ಷದ ನಂತರ ನಾನು ಪುನಃ ಎಜುಕೇಶನ್ಗೆ ಹೋದ್ದು MS ಮಾಡೋದಕ್ಕೆ. ಸೊ ಏನಾಯ್ತು, ಆಗಿನ ಕಾಲದಲ್ಲಿ ಎಲ್ಲರೂ ನನಗೆ ಹುಚ್ಚು ಅಂತ ತಿಳ್ಕೊಂಡಿದ್ದಾರೆ. ಎಲ್ಲಿ MS ಮಾಡಿದ್ದು ನೀವು? ನಾನು MS ಮಾಡಿದ್ದು US ಅಲ್ಲಿ, ಅಮೆರಿಕದಲ್ಲಿ. ಯಾಕಂದ್ರೆ ನನ್ನ ಹಸ್ಬೆಂಡಿಗೆ ನಾನು ಇದು ಏನು ಭಾರತದಲ್ಲೇ ಇದ್ವಿ, ನಾನು ಇದರಲ್ಲೇನಾದ್ರು ಎಜುಕೇಶನ್ ಹೆಚ್ಚು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ತಂದಿಟ್ಟ ದಿನವೇ ನನ್ನ ಹಸ್ಬೆಂಡಿಗೆ US ಗೆ ಬರೋದಕ್ಕೆ ಕರೆ ಬಂತು. ಹಾಗಾಗಿ ನಂದೇ ಭಾಗ್ಯ ಅಂತ ಹೇಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು MSc ಸೇರುವಾಗ ಬಹುಶಃ ಎಲ್ಲರೂ ನನಗೆ ಹುಚ್ಚು ಅಂತ ತಿಳ್ಕೊಂಡಿದ್ರು. ಯಾಕೆಂದ್ರೆ ಅವಾಗ ಮಹಿಳೆ ಕೆಲ್ಸಕ್ಕೆ ಹೋಗೋದು ಹಸ್ಬೆಂಡ್ ಯಜಮಾನರ ಹತ್ರ ಸಂಬಳ ಕಡಿಮೆ ಇದ್ರೆ ಅಥವಾ ಏನಾದರೂ ಹಣದ ಇದಿದ್ರೆ ಮಾತ್ರ. ಆದರೆ ಒಂದು ಆಸಕ್ತಿ ಅಥವಾ ಒಂದು ವಿಷನ್, ಒಂದು ಕೆರಿಯರ್ ಹೇಳೋ ಶಬ್ದ ಯಾರು ಕೇಳಿರ್ಲಿಲ್ಲ. ಸೊ ಅವಾಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಪೂರ್ಣಿಮನಿಗೆ ಮರಳು ಅಂತ. ಅದೇನಾಯ್ತು, ಈಗ ಎಲ್ಲರೂ ತಿರುಗಿ ನೋಡುವಾಗ ಎಲ್ಲರೂ ಹೇಳ್ತಿದ್ದಾರೆ, ಹೌದು ನೀನ್ ಮಾಡಿದ್ದು ಬಹಳ ಒಂದು ಒಳ್ಳೆ ನಿರ್ಧಾರ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ನಾನು ಇದನ್ನ ಮಾಡದೇ ಇದ್ರೆ ನನಗೆ ಮಕ್ಕಳಲ್ಲಿ ಇರುವಂತಹ ಒಂದು ಪ್ರೀತಿ ಅಥವಾ ಈ ಏನಂತ ಹೇಳಿ ನಾನು ಈ ಒಂದು ವಿಶೇಷ ಮಕ್ಕಳಿಗೆ ಈಗ ನೀವು ಅರಿವು ಅಂತ ಒಂದು ವಿಶೇಷ ಮಕ್ಕಳ ತರಬೇತಿ ಕೇಂದ್ರ ನಡೆಸಿಕೊಂಡು ಬರ್ತಾ ಇದ್ದೀರಿ. ಹೌದು, ಆ ಒಂದು ಅರಿವು ಸೆಂಟ್ರಲ್ ಇಷ್ಟವರೆಗೆ 5 ವರ್ಷದಲ್ಲಿ 1,500 ಮಕ್ಕಳಿಗೆ ನಾನು ತಾಯಿಯಾಗಿದ್ದೇನೆ. ಸೊ ಒಂದು ಆ ತಾಯಿಯಾಗುವಂತ ಒಂದು ಭಾಗ್ಯ ನನಗೆ ಹೋಗ್ತಿತ್ತಲ್ಲ. ಸೊ ನೀವು ತೃಪ್ತಿ ಅಂತ ಕೇಳಿದ್ರಲ್ಲ, 1,500 ಮಕ್ಕಳಿಗೆ ತಾಯಿಯಾಗುವಂತ ಭಾಗ್ಯ ಎಷ್ಟು ಜನರಿಗಿದೆ? ಹೌದಾ? ಸೊ ಅದೊಂದು ಬಹಳ ತೃಪ್ತಿ ಕೊಡುವಂತ ವಿಷಯ. ಯಾಕೆಂದ್ರೆ ನಾವು ಮಗುವನ್ನ ಹೆರದೇ ಇದ್ರು ಸಹ ಅವರ ಮಗುವನ್ನ ಜೀವನನ ಬದಲಾಯಿಸೋದ್ರಲ್ಲಿ ನಾನು ಬಹಳಷ್ಟು ಮಹತ್ವದ ಪಾತ್ರವನ್ನು ನಾವು ತಗೊಂಡಿದ್ದೇವೆ. ಈ ವಿಶೇಷ ಮಕ್ಕಳನ್ನು ಈಗ ನಿಮ್ಮ ಅರಿವು ತರಬೇತಿ ಕೇಂದ್ರದಲ್ಲಿ ವಿಶೇಷ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು, ವಿಶೇಷ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು ಅಥವಾ ಅವರ ನಿರ್ವಹಣೆ ಎಲ್ಲ ತುಂಬಾ ಕ್ಲಿಷ್ಟ, ತುಂಬಾ ಸೂಕ್ಷ್ಮ, ತುಂಬಾ ಕಷ್ಟದ ಕೆಲಸ ಅಲ್ವಾ? ಹೌದು, ಕಷ್ಟ ಇದೆ, ಖಂಡಿತ ಒಪ್ಕೊಳ್ತೇನೆ. ಅದಕ್ಕೆ ಬೇಕಾದಂತಹ ಸಪೋರ್ಟ್ ಸಿಸ್ಟಮ್, ಟ್ರೈನಿಂಗ್ ಎಲ್ಲವೂ ಇದೆ. ಇವಾಗ ಒಂದು ನಮ್ಮ ಮನೆಯವರ ಟ್ರೈನಿಂಗು, ಇನ್ನೊಂದು ನಾವು ಪ್ರೊಫೆಷನಲ್ ಟ್ರೈನಿಂಗ್ ನಾವು ಖಂಡಿತ ತಗೊಳ್ಳೇಬೇಕು. ಮತ್ತೆ ಅಷ್ಟಲ್ಲದೆ ನಮಗೆ ಮಾರ್ಗದರ್ಶನ ಕೊಡೋರು ಸಹ ಬೇಕಾದಷ್ಟು ಜನ ಇದ್ದಾರೆ. ನಾವು ಸರಿಯಾದ ಕ್ರಮದಲ್ಲಿ ಹೋದ್ರೆ ಕಷ್ಟ ಏನಿಲ್ಲ. ಮತ್ತೆ ಒಳ್ಳೆ ಸ್ಟಾಫ್ ಇರಬೇಕು, ಒಳ್ಳೆ ಟ್ರೈನ್ ಸ್ಟಾಫ್ ಅನ್ನ ನಾವು ತಗೊಳ್ಬೇಕಾಗತ್ತೆ. ಚಾಲೆಂಜಿಂಗ್ ಇದೆ, ಆದ್ರೆ ಅದ್ರ ಜೊತೆ ಒಂದು ದಿನದ ಕೊನೆಗೆ ಒಂದು ಬಹಳಷ್ಟು ಆತ್ಮತೃಪ್ತಿ ಇದೆಯಲ್ಲ. ಸೊ ಅದೇ ಒಂದು ಆತ್ಮತೃಪ್ತಿ ನಮ್ಮನ್ನ ರಾತ್ರಿ ನಮ್ಮಲ್ಲಿ ಮತ್ತೆ ಉಂಟಲ್ಲ, ಒಂದು ಒಳ್ಳೆ ಚೆನ್ನಾಗಿ ನಿದ್ದೆ ಬರುವಂತದ್ದು. ಹೌದು, ಸತ್ಯ ಕೇಳ್ಬೇಕಾದ್ರೆ ನಾನು ನಮ್ಮ ಯಜಮಾನ್ರ ಹತ್ರ ಕೇಳಿ, ನಾನು ರಾತ್ರಿ 9:30-10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5:30ಗೆ ಇರ್ತದೆ. ಯಾಕೆಂತಂದ್ರೆ ನಮ್ಗೆ ಮತ್ತೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ಒಂದು ಬೇರೆಯವರಿಗೆ ಸಹಾಯ ಮಾಡುವಂತ ಕ್ಷೇತ್ರ ಇದೆಯಲ್ಲ, ಇದು ಸೈಕಾಲಜಿಕಲಿ ಇದ್ರ ಪ್ರಕಾರ ಇದು ಒಂದು ಮನುಷ್ಯನಿಗೆ ಬಹಳ ಒಂದು ತೃಪ್ತಿ ಕೊಡುವಂತಹ ಒಂದು ಏರಿಯಾ. ಅದೇ ನೀವೊಂದು ಒಬ್ಬರಿಗೊಂದು ಸಹಾಯ ಮಾಡಿದ್ರೆ ಅಥವಾ ಮೇಡಮ್ ಹೇಳಿದಾಗ ನೀವೊಂದು ಗುಂಪು ಮಹಿಳೆಯರಿಗೆ ಸಹಾಯ ಮಾಡಿದ್ರೆ ಇದೊಂದು ಮನುಷ್ಯನ ಸ್ವಸ್ಥವಾಗಿ ಇಡುವಂತಹ ಒಂದು ಕೆಲಸ ಅಂತ ಹೇಳ್ತಾರೆ. ಎಸ್, ಇದು ಗೀತಾ ಮೇಡಮ್ ಅವರೇ, ನೀವು ವಿದೇಶದಲ್ಲಿ ಕೂಡ ಇದ್ದವರು, ಆಫ್ರಿಕನ್ ಕಂಟ್ರಿಯಲ್ಲಿ. ಅಲ್ಲಿಯ ಮಹಿಳೆಯರನ್ನೆಲ್ಲ ನೀವು ನೋಡಿದ್ದೀರಿ. ಅಲ್ಲಿ ನೀವು ಕರ್ನಾಟಕ ಸಂಘ, ಭಾರತೀಯ ಸಂಘದಲ್ಲೆಲ್ಲ ಕೆಲಸ ಚಟುವಟಿಕೆಲ್ಲ ತೊಡಗಿಸಿಕೊಂಡಾಗ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇತ್ತು? ಅಲ್ಲಿ ಯುಗಾಂಡದಲ್ಲಿ ಹೇಗೆ ಅಂದ್ರೆ ಅಲ್ಲಿ 2 ಸೆಕ್ಷನ್ಸ್, ಒಂದು ಎಫ್ಲುಯೆಂಟ್ ವೆರಿ ರಿಚ್ ಪೀಪಲ್, ಮತ್ತೆ ಇನ್ನು ಎಲ್ಲ ಮನೆ ಕೆಲಸದವರು. ಆ ರೀತಿ ನಮ್ಮಂತ ಈಗ ಮಿಡಲ್ ಕ್ಲಾಸ್ ಅದೆಲ್ಲ ಅಲ್ಲಿ ಬಹಳ ಕಡಿಮೆ. ಅದರಿಂದ ಅಲ್ಲಿ ಆ ಒಂದು ಸೆಕ್ಷನ್ ಆಫ್ ಏನ್ ಹೇಳ್ದೆ ನಾನು, ಸೊಸೈಟಿ, ಅವರಲ್ಲಿ ಬಹಳಷ್ಟು ಶೋಷಣೆಗಳಾಗ್ತಾ ಇತ್ತು. ನಾವು ಕರ್ನಾಟಕ ಸಂಘದಿಂದ, ಇಂಡಿಯನ್ ವಿಮೆನ್ ಅಸೋಸಿಯೇಷನ್ ಇಂದ ಬಹಳಷ್ಟು ಅದರ ಬಗ್ಗೆ ಕೆಲಸ ಮಾಡಿದ್ದೇನೆ. ನನಗೆ ಅಲ್ಲಿ ಆ ಒಂದು ತೃಪ್ತಿ ಅಲ್ಲಿ ಸಿಕ್ಕಿದೆ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ
ಒಬ್ಬಳು ಮೇಡ್, ಅವಳಿಗೆ ಭಾಳ ಒಂದು ಆರೋಗ್ಯ ಸಮಸ್ಯೆಯಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ಲು. ಅಲ್ಲಿ ಅವಳ ಫ್ಯಾಮಿಲಿ ಆಗಲಿ ಯಾರು ಅವಳಿಗೆ ಹೆಲ್ಪ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಆಗ ಅವಳು ಅಂದರೆ ನನ್ನ ಜೊತೆ ಒಂದು 16 ವರ್ಷ ಅವಳೇ ಹೋದಾಗಿಂದ ಅವರೇ ಇದ್ದದ್ದು. ಹಾಗೆ ನನಗೆ ಅದು ನೋಡ್ಲಿಕ್ಕಾಗದೆ ನಾವು ಏನು ಮಾಡಿದೆವು ಅಂದರೆ ಅವಳಿಗೆ ಒಂದು ಸರ್ಜರಿ ಕೂಡ ಮಾಡಿಸಿದೆವು. ಅದರಲ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ಅದು ಒಂದು ದೊಡ್ಡ ಸರ್ಜರಿ ಆಗಿತ್ತು. ಬಟ್ ನಮ್ಗೆ ಅದಾದ್ಮೇಲೆ ಅವಳು ಜೀವಂತವಾಗಿ ನನ್ನ ಮನೆಗೆ ವಾಪಸ್ ಬಂದಾಗ ಸಿಕ್ಕಿದ ಒಂದು ತೃಪ್ತಿ ಮತ್ತೆ ಸಂತೋಷ ಉಂಟಲ್ಲ, ಅದು ಈಗಲೂ ನನಗೆ ಮರಿಲಿಕ್ಕಾಗೋದಿಲ್ಲ. ಸೊ ಅಂತ ಕೆಲಸಗಳೆಲ್ಲ ನಾವು ಅಲ್ಲಿ ಇಂಡಿಯನ್ ವಿಮೆನ್ ಅಸೋಸಿಯೇಷನ್ ಇಂದ ತುಂಬಾ ಮಾಡ್ತಿದ್ದೆವು. ಹಾಗೆ ಆ ಒಂದು ತೃಪ್ತಿ ಇದೆ ಇಂಥ ಸಾಮಾಜಿಕ ಕೆಲಸಗಳಲ್ಲಿ. ಈಗ ಹೊಸ ಕಾಲದ ಹೆಣ್ಮಕ್ಕಳಿಗೆ, ಇವತ್ತಿನ ಜನರೇಷನ್ನ ಹೆಣ್ಮಕ್ಕಳಿಗೆ ಸೋಷಲ್ ಸರ್ವಿಸ್ ಆಸ್ ಎ ಸೋಷಲ್ ಆಕ್ಟಿವಿಸ್ಟ್ ಆಗಿ ಅವರು ಇರಬೇಕಾದರೆ ನೀವು ಅವರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಇವತ್ತಿನ ಕಾಲದ ಹೊಸ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಏನಂದ್ರೆ ಸರ್ ನೋಡಿ, ಈಗ ನಾವು ಈಗ ಹೇಳ್ತೇವೆ, ನಿಮ್ಮನ್ನು ನೋಡುವಾಗ ಅವರಿಗೆ ಕೂಡ ಅನಿಸ್ಬೋದು, ಎಸ್ ಮೇಡಮ್ 3 ಮಂದಿ ಇದ್ದಾರೆ, ಇವರು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ. ಎಸ್ ಅವರಿಗೆ, ಈಗಿನ ಮಕ್ಕಳಿಗೆ ಅವರಿಗೆ ಮೊದಲು ಅವರ ಜಾಬ್, ಉದ್ಯೋಗ, ಫ್ಯಾಮಿಲಿ, ಅದರ ನಂತರ ಇಂಥ ಒಂದು ಸೇವಾ ಕ್ಷೇತ್ರಕ್ಕೆ ಬರುವುದಾದರೆ ಏನು ಮಾಡಬೇಕು, ಏನು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀರಿ ನೀವು? ಸಲಹೆ ಅಂತಂದ್ರೆ ಈಗ ನಾನು ಹೇಳ್ಬೇಕಾದ್ರೆ ನಾವು ಈಗಿನ ನಾವು ಜನರೇಷನ್ ಏನ್ ನೋಡ್ತೇವೆ, ಆಲ್ ಆರ್ ಎಂಪವರ್ಡ್ ವುಮೆನ್. ಅವ್ರಿಗೆ ನಮ್ಮ ತರ 40-30 ನಂತರ ಗೊತ್ತಾದದಲ್ಲ, ಅವರಿಗೆ ಅಷ್ಟು ಅವೇರ್ನೆಸ್ ಉಂಟು. ಏನ್ ಮಾಡಬೇಕು, ಹೇಗೆ ನಮ್ಮ ಲೈಫ್ ಅನ್ನು ಲೀಡ್ ಮಾಡಬೇಕು, ಮುಂದೆ ಯಾವ ರೀತಿ ನಮ್ಮ ಸಮಾಜಕ್ಕೆ ನಾವು ಏನನ್ನು ವಾಪಸ್ ಕೊಡ್ಬೋದು, ಎಲ್ಲ ಅರಿವು ಅವರಿಗಿದೆ. ನಾವು ಎಷ್ಟು ಈಗ ಎಂಪವರ್ಡ್ ಅಂತ ನಾನು ಹೇಳಿದೆ, ಬಟ್ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡುವಾಗ ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ನಮ್ಮ ಭಾರತ ದೇಶದಲ್ಲಿ ವರ್ಷದಲ್ಲಿ 36,000 ರೇಪ್ ಕೇಸಸ್ ಫೈಲ್ ಆದಂಥದ್ದು ಇದೆಯಂತೆ. ಅದೇ ರೀತಿ ದಿನದಲ್ಲಿ 2,000 ಇದು ಭ್ರೂಣ ಹತ್ಯೆ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ನಾವು ವೆಸ್ಟರ್ನೈಸ್ಡ್ ಆಗಿದ್ದೇವೆ, ಎಂಪವರ್ಡ್ ಆಗಿದ್ದೇವೆ, ಬಟ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಬೇರೆ ಹೇಳ್ತದೆ. ಸೊ ನಾವೇನ್ ಈ ಮುಂದಿನ ಜನರೇಷನ್ ಅವರು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಚೇಂಜ್ ಮಾಡ್ಲಿಕ್ಕೆ ಅವರು ಕೆಲಸ ಮಾಡಬೇಕು. ಯಾರನ್ನು ದೂರಬೇಕು? ಮಹಿಳೆಯರನ್ನು ದೂರಿದರಾಗುತ್ತಾ? ಮಹಿಳೆಯರನ್ನ ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿಯೂ ಅಲ್ಲ. ಅದು ನಾನೇನ್ ಹೇಳೋದಂದ್ರೆ, ಹೊಸ ಜನರೇಷನ್ ಬರುವವರು ಕೂಡ ಮಹಿಳೆಯರ ಬಗ್ಗೆ ಒಂದು ಗೌರವದ ಭಾವನೆ ಮೂಡಿಸಬೇಕಲ್ವಾ? ಕರೆಕ್ಟ್, ಅದು ಮನೆಯಿಂದನೇ ಶುರು ಆಗ್ಬೇಕು. ಯಾಕಂದ್ರೆ ನಾವೀಗ ನನ್ಗೆ 2 ಗಂಡು ಮಕ್ಕಳು, ನಾವು ಅವರಲ್ಲಿ ಏನು ಮನಸ್ಸಿಗೆ ಹಾಕ್ಬೇಕು. ಯಾಕಂದ್ರೆ ನೀವು ಈಗ ನಿಮ್ಮ ಹೆಂಡತಿಯಾಗಿ ಬರುವವರು ಒಂದು ನಿಮ್ಮ ಕೆಲಸ ಮಾಡ್ಲಿಕ್ಕೆ ಅಥವಾ ನಿಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಅವರು ಬರುವುದಲ್ಲ, ಅವ್ರದೇ ಆದ ಸ್ವಂತ ಒಂದು ಐಡೆಂಟಿಟಿ ಇರ್ತದೆ. ಅವರಿಗೆ ಸಿಗ್ಬೇಕಾದ ರೆಸ್ಪೆಕ್ಟ್ ನೀವು ಕೊಡಬೇಕು. ಸಮಾಜದಲ್ಲಿ ನಿಮ್ಮೊಂದಿಗೆ ಓದುವವರು, ನಿಮ್ಮ ಫ್ರೆಂಡ್ಸ್, ಅವರಿಗೆಲ್ಲ ಆ ಒಂದು ಮನಸ್ಸಲ್ಲಿ ನಾವು ಅವರಿಗೆ ಹಾಕ್ಬೇಕು. ಮನೆಯಿಂದಲೇ ಆ ಒಂದು ಏನು ಹೇಳ್ತೇವೆ ವಿಮೆನ್ ಎಂಪವರ್ಮೆಂಟ್ ಎಲ್ಲ ಅಲ್ಲಿಂದ ಶುರು ಆಗ್ಬೇಕು. ಮತ್ತೆ ನಾವು ಸಬಲೀಕರಣ ಅನ್ನೋದು ಮನೆಯಿಂದಲೇ ಆರಂಭ ಆಗಬೇಕು. ಅದರಲ್ಲಿ ಕೂಡ ಮೊದಲಾಗಿ ಗಂಡು ಹುಡುಗರಿಗೆ, ಪುರುಷರಿಗೆ ಒಂದಷ್ಟು ನಾವು ವಿಚಾರಗಳನ್ನು ಹಂಚಿಕೊಳ್ಬೇಕು. ಹುಡುಗಿಯರಿಗೂ ನಾವು ಒಂದು ಎಜುಕೇಶನ್ ಅದನ್ನು ಕೊಡಬೇಕು, ಬೇಸಿಕ್. ಆವಾಗ ಅವರು ಸಹ ಒಂದು ಸ್ವಾವಲಂಬಿಯಾಗಿ ಬೆಳೆದ ಮೇಲೆ ಈ ಒಂದು ಏನ್ ಹೇಳ್ತಾರೆ ಅಸಮಾನತೆ ಏನಾದ್ರೂ ಅಲ್ಲಿ ಸ್ವಲ್ಪ ಸರಿ ಆಗ್ತಾ ಬರ್ಬೋದು ಅಂತ ನನ್ನ. ಎಸ್ ಪ್ರೀತಿ ಮೇಡಮ್, ಹೇಳ್ತೀರಿ ಈಗಿನ ಹೊಸ ಕಾಲದ ಹೆಣ್ಣು ಮಕ್ಕಳಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ? ಹೊಸ ಕಾಲದ ಹೆಣ್ಣು ಮಕ್ಕಳಿಗೆ ಸಲಹೆ ಕೊಡುವಂಥದ್ದೇನಿಲ್ಲ. ಯಾಕೆಂದರೆ ಅವರಿಗೆ ಹೇಳಿದಾಗೆ ಅವರು ಎಲ್ಲ ಬಾಣಗಳು ಎಲ್ಲ ರೆಡಿ ಉಂಟು ಅವ್ರ ಹತ್ರ. ವಿದ್ಯೆ ಇದೆ, ದುಡ್ಡು ಇರ್ತದೆ, ತಂದೆ ತಾಯಿಯ ಸಪೋರ್ಟ್ ಇದೆ, ಮನೆಯ ಗಂಡು ಮಕ್ಕಳ ಸಪೋರ್ಟ್ ಇದೆ. ಮೊದಲಿನ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಶೋಷಣೆ ಆಗೋದು, ನೀನು ಮಾಡಬಾರ್ದು, ನೀನು ಹೆಣ್ಣು, ನೀನು ಹೊರಗೋಗ್ಲಿಕ್ಕಿಲ್ಲ, ಆ ವಿಚಾರಗಳು ಇವತ್ತು ಯಾವ ಜಾತಿ ಜನಾಂಗದಲ್ಲೂ ಇಲ್ಲ, ಯಾವ ಊರಲ್ಲೂ ಇಲ್ಲ, ಯಾವ ಹಳ್ಳಿಯಲ್ಲೂ ಇಲ್ಲ. ಸೊ ಅಲ್ಲಿ ಹೇಳುವಂಥದ್ದು ಏನಿಲ್ಲ. ಅವರು ಕೆಲವರನ್ನು ಮಾದರಿಯಾಗಿ ಇಟ್ಟುಕೊಂಡು ಅವರು ಏನಂದ್ರೆ ಈಗಿನ ಹೆಣ್ಣು ಮಕ್ಕಳು ಹೆಚ್ಚಾಗಿ ಜಾಬು, ಎಜುಕೇಶನ್ ಇದರಲ್ಲಿ ಬ್ಯುಸಿ ಇದ್ದಾರೆ. ಮನೆಗೆ ಸಹ ಅಷ್ಟು ಅವ್ರು ಗಮನ ಕೊಡುವುದಿಲ್ಲ. ಯಾಕಂದ್ರೆ ಮನೆಯಲ್ಲಿ ನೆಗ್ಲೆಕ್ಟ್ ಆಗ್ತದೆ. ಹೆಚ್ಚಾಗಿ ಜೊಮ್ಯಾಟೊದ ಫುಡ್ ಬರ್ತದೆ, ಇಲ್ಲಾಂದ್ರೆ ಗಂಡ ಮಾಡ್ಬೇಕಾಗ್ತದೆ, ಇಲ್ಲ ಆಳುಗಳು ಮಾಡ್ಬೇಕಾಗ್ತದೆ. ಈಗ ಇಲ್ಲಿ ಇಂಬ್ಯಾಲೆನ್ಸ್ ಆಗುವುದನ್ನು ನಾವು ಕಾಣ್ತೇವೆ. ಅವರಿಗೆ ಹುಟ್ಟಿದ ಮಕ್ಕಳು ಅದನ್ನೇ ನೋಡಿಕೊಂಡು ಬೆಳೀತಾರೆ. ನನ್ನ ಸಲಹೆ ಏನೆಂದರೆ, ಅವರು ಎಲ್ಲಾನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆ ಶಕ್ತಿ ಅವರಲ್ಲಿ ಇದೆ. ಅದು ಆ ಶಕ್ತಿ ದೇವರವರಿಗೆ ಕೊಟ್ಟಿದ್ದಾರೆ. ಅದು ಬೈ ಬರ್ತೆ ಬಂದಿದೆ. ಅದನ್ನೊಂದು ಶೆಡ್ಯೂಲ್ ಆಗಿ ಮಾಡ್ತಾ ಹೋದರೆ
ಒಂದು ಒಳ್ಳೆಯ ಸಮಾಜನ ಅವರು ನಿರ್ಮಾಣ ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ. ಎಸ್ 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 ಪೂರ್ಣಿಮಾ ಮೇಡಮ್. ನಾನೇ ಇಬ್ರು ಮೇಡಮ್ಸ್ ಹೇಳಿದಾಗೆ ಈಗಿನ ಹುಡುಗಿಯರಿಗೆ ಎಲ್ಲ ಅವೇರ್ನೆಸ್ ಅಥವಾ ಅರಿವು ಹಾಗೂ ಎಲ್ಲ ಬಾಣಗಳು ಎಲ್ಲ ಒಂದು ಸವಲತ್ತುಗಳು ಅವ್ರ ಹತ್ರ ಇದೆ. ಆದರೆ ಇದನ್ನ ಜವಾಬ್ದಾರಿಯುತವಾಗಿ ಅವ್ರು ಬಳಸಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರಯಾರಿಟೀಸ್ ಅಂತ ನಾವು ಹೇಳ್ತೇವಲ್ಲ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಉದಾಹರಣೆಗೆ ಈಗ ನಾನು ಟಿವಿಲಿ ಕುತ್ಕೊಂಡಿಲ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೇನೆ. ಇದಾದ್ಮೇಲೆ ನಾನು ಪ್ರಾಮುಖ್ಯತೆ ಕೊಡ್ತೇನೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲಿ ನಾವು ಕೆಲವು ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಅದರ ಅರ್ಥ ಇನ್ನೊಂದನ್ನು ಮಾಡಬಾರ್ದು ಅಂತಲ್ಲ, ಅದಾದ ಮೇಲೆ ಇನ್ನೊಂದನ್ನು ತಗೊಳ್ಬಹುದು. ಎಸ್ 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 ಈಗ ನಾನು ಈ ಒಂದು ವಿಚಾರವನ್ನು ಇಂದು ಮಾತುಕತೆಯಲ್ಲಿ ಸಮಾಪನ ಮಾಡಬೇಕಾಗಿದೆ. ಕೊನೆಯದಾಗಿ ನಾನು ಕೇಳುವಂಥದ್ದು 3 ಮಂದಿಗೆ ಕೂಡ, ಹೆಣ್ಣು ಮಕ್ಕಳು ಈಗ ಎಸ್ ನೀವು ಹೇಳಿದ್ರಿ, ಇವತ್ತಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಥವಾ ಸಲಹೆ, ಮಾಹಿತಿ, ಆರ್ಥಿಕ ಸ್ವಾವಲಂಬಿ ಈ ವಿಚಾರಗಳೆಲ್ಲ ದೊಡ್ಡ ಕಷ್ಟ ಏನಿಲ್ಲ, ಎಲ್ಲ ಮಾಹಿತಿಗಳು ಮನೆ ಬಾಗಿಲಲ್ಲೇ ಸಿಗುತ್ತೆ, ಮನೆಯಲ್ಲೇ ಸಿಗುತ್ತೆ ಅಂತ. ನಾನು ಕೊನೆಯದಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಇವತ್ತಿನ ಹೆಣ್ಣುಮಕ್ಕಳು ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕಾ ಬೇಡವಾ ಅಂತ ಕೇಳುವಂಥದ್ದು ನಾನು ನಿಮ್ಮ ಹತ್ರ. ಯಾಕಂದರೆ ಎಲ್ಲರೂ ಅವರ ಉದ್ಯೋಗ, ಅವರ ಎಜುಕೇಷನ್ ಬಗ್ಗೆನೇ ಬ್ಯುಸಿ ಆಗಿರ್ತಾರೆ, ಯಾರಿಗೂ ಪುರ್ಸೊತ್ತಿರೋದಿಲ್ಲ. ಮತ್ತು ಇವತ್ತಂತೆಲ್ಲ ಆನ್ಲೈನಲ್ಲಿ ಕೆಲಸ, ವರ್ಕ್ ಫ್ರಮ್ ಹೋಮ್. ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕಾ ಬೇಡವಾ ಹೆಣ್ಣು ಮಕ್ಕಳು? ಖಂಡಿತ ತೊಡಗಿಸ್ಕೊಳ್ಬೇಕು ಸರ್. ಯಾಕಂದ್ರೆ ಅವರು ಸಮಾಜಕ್ಕೆ ಕೊಡುವಂತ ಕೊಡುಗೆ ಬೇಕಾದಷ್ಟಿದೆ. ಅವರ ಹೊಸ ರೀತಿಯ ಚಿಂತನೆಗಳು, ಅವರ ಹೊಸ ರೀತಿಯ ಮಾಡರ್ನ್ ಇದು, ಅದರಿಂದ ಬೇಕಾದಷ್ಟು ಅವರು ಇದಕ್ಕೆ ಕೊಡ್ಬೋದು. ಪ್ರೀತಿ ಮೇಡಮ್, ಕೊಡ್ಲೇಬೇಕು. ಕೊಟ್ಟರೆ ಮುಂದಿನ ಈಗ 3 ಮಹಿಳೆಯರು ಮಾಡಿದ್ದ ಸಾಧನೆಗಳು ಇವತ್ತು ಸಮಾಜಕ್ಕೆ ಅದು ಯುಟಿಲೈಸ್ ಆಗಿದೆ. ಹಾಗೆ ಈಗ ಇರುವ ಮಹಿಳೆಯರು ಇನ್ನು ಮುಂದಕ್ಕೆ ಮಾಡಿದರೆ ಇನ್ನು ಅವರ ಮಕ್ಕಳ ಕಾಲಕ್ಕೆ ಅದು ಯುಟಿಲೈಸ್ ಆಗ್ತದೆ. ಹಾಗೆ ಅವರು ಕೊಡ್ಲೇಬೇಕು ಅಂತೇಳಿ ನಾನು ಹೇಳ್ತೇನೆ. ಆದ್ರೆ ಇನ್ನೊಂದು ಮಾತು, ಅವರಿಗೆ ಶೋಷಣೆ ಇಲ್ಲ ಅಂತ ಇಲ್ಲ, ಕೆಲವು ಶೋಷಣೆ ಮಹಿಳೆಯರು ಇನ್ನೂ ಸಹ ಶೋಷಣೆಯಲ್ಲಿ ಇದ್ದಾರೆ. ನಾವು ಎಲ್ಲಕ್ಕಿಂತ ಮುಕ್ತ ಆಗ್ಲಿಲ್ಲ ನಾವು. ಆದರೆ ನಾನು ಒಂದು ಮಾತು ಹೇಳ್ತೇನೆ, ಪುರುಷರಿಗೆ ಒಂದು ವೇಳೆ ಮಹಿಳೆ ಈಗ ಹೆಚ್ಚಾಗಿ ಸಿಂಗಲ್ ವುಮನ್ಸ್ ನಾವು ನೋಡ್ತೇವೆ, ಹೆಚ್ಚಾಗಿ ಸಿಂಗಲ್ ವುಮನ್ಸ್ ಅವರು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಸಾಧನೆಯ ಶಿಖರದಲ್ಲಿ ಇರ್ತಾರೆ. ಒಂದು ವೇಳೆ ಪುರುಷನು ಕೂಡ ಅಂತ ಮಹಿಳೆಯರಿಗೆ ನಿಜವಾಗಿ ಆತ ಸಹ ಇದನ್ನು ಕೊಟ್ಟರೆ ಅವಳು ಇನ್ನೂ ಕೂಡ ಬಹಳ ಎತ್ತರದಲ್ಲಿ ಬೆಳಿಬಹುದು ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್. ಎಸ್ ಗೀತಾ ಮೇಡಮ್, ಹೆಣ್ಮಕ್ಳು ಸಾಮಾಜಿಕ ಕಾಳಜಿಯ ಅಥವಾ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕಾ ಬೇಡವಾ ಅಂತ? ಖಂಡಿತವಾಗಿ ಬ್ಯುಸಿ ಇರ್ತಾರೆ. ಎಸ್ ಖಂಡಿತವಾಗಿ ತೊಡಗಿಸ್ಕೊಳ್ಬೇಕು. ಯಾಕಂದ್ರೆ ನಾನು ಒಂದು ವಿಷಯ ಹೇಳ್ತೇನೆ, ಲಯನ್ಸ್ ಕ್ಲಬ್ ನಾವು ಇಂಟರ್ನ್ಯಾಷನಲ್, ನಾವು ನಮ್ಮಲ್ಲಿ ಒಂದು ಲಿಯೋ ಕ್ಲಬ್ ಅಂತ ಒಂದು ಸೆಪರೇಟ್ ವಿಂಗ್ ಇದೆ. ನಾವು ಈಗಾಗಲೇ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಚಿಕ್ಕ ಏಜಿನಿಂದಲೇ ನಮ್ಮಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಕೂಡ ನಮ್ಮ ಆ ಒಂದು ಲಿಯೋ ಕ್ಲಬ್ ನಲ್ಲಿ ಸೇರ್ಕೊಳ್ತಾರೆ. ಅವರಿಂದ ಚಿಕ್ಕದಿಂದಲೇ ಆ ಒಂದು ಅರಿವು ಅವರಲ್ಲಿ ನಾವು ಹಾಕಿದ್ದೇವೆ. ಅಂದ್ರೆ ಅವರು ಅದನ್ನು ಬೆಳೆಸ್ಕೊಳ್ತಾ ಬರ್ತಾ ಇದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಹೇಗೆ ಎಲ್ಲ ನಾವು ಅದು ಸಣ್ಣ ಏಜ್ ನಿಂದಲೇ ಅವರಲ್ಲಿ ಬೀಜವನ್ನು ನಾವು ಬಿತ್ತುತ್ತಾ ಅಂತ ನೀವು ಹೇಳುವಂತದ್ದು. ಎಸ್ ಎಸ್ ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡಬೇಕಾಗಿದೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ವಿಶ್ವ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ನಾನು ಆರಂಭದಲ್ಲಿ ಹೇಳಿದಾಗೆ ಪ್ರತಿದಿನ ಕೂಡ ಮಹಿಳೆಯ ದಿನ ಅಂತ ಒಂದು ಕಾಳಜಿಯಿಂದ ನಾವು ಪ್ರತಿಸ್ಪಂದಿಸಬೇಕು ಪ್ರತಿಯೊಂದು ವಿಚಾರಕ್ಕೆ ಕೂಡ. ಇವತ್ತಿನ ಈ ಮಾತುಕತೆಯಲ್ಲಿ ನಾವು ಮುಖ್ಯವಾಗಿ ಆಶಯ ಮಹಿಳೆ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರ, 3 ಮಂದಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಪೂರ್ಣಿಮಾ ಭಟ್ ಅವರು ಅರಿಯುವಂಥ ಒಂದು ವಿಶೇಷ ಮಕ್ಕಳ ತರಬೇತಿ ಕೇಂದ್ರ ನಡೆಸಿಕೊಳ್ತಾ ಇದ್ದಾರೆ. ಅವರು ಇವತ್ತಿನ ಒಂದು ಮಾತುಕತೆಯಲ್ಲಿ ಭಾಗಿಯಾದರು. ನಮಸ್ತೆ ಮೇಡಮ್, ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಪ್ರೀತಿ ಕರ್ಕೇರ್ ಅವರು ಹೇಳಿದಾಗೆ ಸ್ವಾವಲಂಬಿ ಟ್ರಸ್ಟನ್ನು 20 ವರ್ಷಗಳ ಹಿಂದೆ ಆರಂಭಿಸಿ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಬೇಕು ಅಂತ ಒಂದು ಕನಸು ಕಟ್ಟಿಕೊಂಡು ಕೆಲಸ ಮಾಡ್ತಾ ಇರೋರು. ಇವತ್ತಿಗೆ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಮೇಡಮ್ ಧನ್ಯವಾದಗಳು. ಅದೇ ರೀತಿ ಗೀತಾರಾವ್ ಅವರು ವಿದೇಶದಲ್ಲಿದ್ದಾಗ ಕೂಡ ಮತ್ತು ಇದೀಗ ಊರಲ್ಲಿರುವಾಗ ಕೂಡ ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ಮೇಡಮ್ ಪ್ರೀತಿಪರ ಧನ್ಯವಾದಗಳು. ಎಸ್ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.